ವೀರಭದ್ರಸ್ವಾಮಿ ರುದ್ರದೇವರು ಅಂಚನೆ ಈ ಕ್ಷೇತ್ರಗಳು ಆರಾಧನೆ ಪದ್ಧತಿ ಮುಖ್ಯ ಪ್ರಾಣದೇವರು ಅಂಚನೆ ಗ್ರಾಮದ ಕೀರ್ತಿವರಪಾಲಿನ ಅಲಂಕಾರದ ಧರ್ಮದೇವುಗಳನ್ನು ದುಮ್ಮದಿಯೊಂದು ದೇವತಾ ಸಂಧಾನಡು ಕರ್ತವ್ಯದ ಪ್ರಾರಂಭಕಾರಡು ಭಕ್ತಿದ್ದಾವರ ಪ್ರಾರ್ಥನೆ ತಲ್ಪಾಳದಪ್ಪನ ಸನ್ನಿಧಾನಡು ಅಖಂಡ ಭಜನಾ ಸಪ್ತಾಹನ ಮಲ್ಪಣಚಿತ್ತಪುತ್ತುಡು ಅಂತ ಈ ಮೂಜಿ ಗ್ರಾಮದ ಭಕ್ತಜನರು ಸೇರೊಂದು ಆಕಲಾಕಲೆಲ್ಲರೂ ಆ ಬುಡಿಪಾಯನ ಚಿಪ್ಪನ ವಸ್ತುನು ತಲ್ಪಾಳದಪ್ಪನ ಸನ್ನಿಧಾನದ ಕೊಡುತ್ತದೆ ದೇವರಿಗೆ ಸಮರ್ಪಣೆ ಮಟ್ಟದು ಅನ್ನ ಪ್ರಸಾದ ರೂಪವಾದ ನಮ ಸ್ವೀಕಾರ ಉದ್ದೇಶವಾದಿ ಮಿತ ಪೂರ್ವಭಾವಿಯಾದಿ ಶ್ರೀರಾಮಂದಿರ ವ್ಯಾಯಾಮ ಶಾಲೆಯಲ್ಲಿ ಹೊರೆ ಕಾಣಿಕೆ ಪಿದಾಡ ನಮ್ಮ ಆಡಳಿತ ವರ್ಗ ಗ್ರಾಮರಾಜ್ಯದ ಭಕ್ತಜನರು ಸೇರೊಂದು ವ್ಯವಸ್ಥೆಗೆ ಪ್ರವೃತ್ತಿ ಮಾಡ್ತಾರೆ ಮುಖ್ಯ ಪ್ರಾಣದೇವರ ಸನ್ನಿಧಾನ ಪ್ರಾರ್ಥನೆ ತಂದು ಆರನ್ನ ಅಪ್ಪಣೆ ಪಡೆದು ಆ ಗ್ರಾಮದ ಅಪ್ಪನ ಸನ್ನಿಧಾನಗಳು ನಮ್ಮ ಇದಾಡಿನಾಡಿಗೆ ಇಂಚಿನಂಜಿ ಯಾತ್ರಾ ಕಾಲ ಪ್ರಪಂಚಕ್ಕೆ ನಿಂತೊಡುತ್ತಲ್ಲ ಅಂತ ದೇವರು ದೂರದರ್ಶನ ಮಟ್ಟದಲ್ಲಿ ತಿರುಗಿದಾಪರವಾದ ಶೋಭಾಯಾತ್ರೆಯನ್ನು ದೇವರು ಪೂರೈಸಾದಿ ಭಕ್ತಜನಗಳು ಪದ ಕಾಣಿಕೆ ತಲ್ಪಾಡಪ್ಪನ ಸನ್ನಿಧಾನಗಳು ಸಮರ್ಪಣೆ ಮಾಡಿದ್ದು ಇಂಗಿಳಿದ ಪರಂತರವಾದ ಎಲ್ಲ ಜಾತಿನೀಯ ತಾರೀಕು ಅನ್ನದಾನದ ಪ್ರವೃತ್ತಿ ಮತ್ತು ನಾಡಿಗೆ ಅನ್ನದಾನ ದೇವರ ಅಕ್ಷಯ ಮಲ್ಪಾದ ಆ ಮೂಜಿ ಗ್ರಾಮದ ಭಕ್ತಜನರು ಬಂದು ತಲ್ಪಾಡಪ್ಪಡ ಭಕ್ತಿಗೆ ಪ್ರಾರ್ಥನೆ ಮಾಡಿದ್ದು ಅದನ್ನ ಪ್ರಸಾದನ ಸ್ವೀಕಾರ ನಾಡಿಗೆ ಸಕಲ ಕಷ್ಟ ಪರಿಹಾರಾದ ಇಷ್ಟಾರ್ಥನು ಮೂಜಿ ಗ್ರಾಮದ ಭಕ್ತಜನಗಳಿಗೆ ನಂತ ಐಕ್ಯಮತ್ಯನು ಗ್ರಾಮ ರಾಜ್ಯವು ಶುಭೀಕ್ಷೆಯನ್ನು ದೇವರ ಪ್ರಸಾದ ರೂಪವಾದ ನನಗೆ ಹಿತ್ತುಕೊಳ್ಳಿ ಅಂಚನೆ ಈ ವ್ಯವಸ್ಥೆಗೆ ಏರು ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಕೊಡ್ತಿರಾಗಲಿಲ್ಲ ಸಮೃದ್ಧಿನ ನಲ್ಲಾದ ತಲ್ಪಾಡದಪ್ಪನ ಚಾಕರಿ ಮಂಟೊಂದು ಮನ್ನಡು ಮೆರಪಿನ ಯೋಗನ ಪ್ರಸಾದ ರೂಪವಾದ ನನಗೆ ಹಿಕ್ಕಲೆ ಇದಾಡಿನ ಮುಹೂರ್ತನ ಸುಮುಹೂರ್ತವನ್ನು ತಗೊಳ್ಳಿ ಬಂದು ದೇವತಾ ಸನ್ನಿಧಾನ ಪ್ರಾರ್ಥನೆ ತಂದು ಮಂಗಲ ಕರ್ತವ್ಯ ಪ್ರವೃತ್ತಿ ಓಂ ತದೇವರ್ಗಂ ಸರ್ವಂ ತದೇವಾಂತಾರಾಫಲಂ ಚಂದ್ರಬಂಧ ದೇವಾನ್ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪದೇ ಪ್ರಾಪಿ ಸುಮುಹೂರ್ತ ಭ್ರವಂತೋ ಪ್ರಾತಃಕಾಲಾಹ ಸುಮುಹೂರ್ತಮತ್ತು ದುರ್ಗಾಂ ಧ್ಯಾಯತು ದುರ್ಗದಪಡವನೀಂ ದುರ್ಮಾದೃಶ್ಯಾಮಲಾನ್ ಚಂದ್ರಾರ್ಧೋಜ್ಜಲಶೇಖರಾಂ ತಮನಮಾಪೀತಮಾಸೋವಸಂ ಚಕ್ರಂ ಶಂಕವಿಷಂ ಚುಧುನಚ್ಚ ದದತೀಂ ಕುಧಂಡವಾನಾಂ ಶ್ರೇಯೋಃ ಪುತ್ರೇವಾಭಯಕಾಮದೇ ಶಕಟಿಬಂಧಾವೃತಂಬಾನಯಃ ದುರ್ಗಾದೇವಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ದುರ್ಗಾದೇವಿರ್ಮಾಧಾರಣ ಗೋವಿಂದ 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 ಗೋವಿಂದ. ದೀಪ ಪ್ರಜ್ವಲನ ಮೂಲಕವೇ ಇದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ದೀಪ್ತವಾದ ಚಾಲನೆ ಕೊರಿಯರು ದೀಪ ಪ್ರಜ್ವಲ ಶಾರದಾ ಗೌಡವರು ಕ್ಷೇತ್ರದ ಆಡಳಿತ ಮುಖ್ಯ ಕ್ಷೇತ್ರದ ಅದೇ ಜಾನಪದ ಅಧ್ಯಕ್ಷ ಕ್ಷೇತ್ರ ರಾಜೇಶ್ವರ ವೈಭವದ ಶೋಭಾಯಾತ್ರೆದ ಪರವಾದ ವ್ಯಕ್ತಿತ್ವವಾದ ಚಾಲನೆ ಪರಿಚಿಂತನ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀಯುತ ವೇದಮೂರ್ತಿ ಗಣೇಶ್ ಭಟ್ರೆ ರೆಡ್ಡಿ ನೋಡಿಕೊಂಡೆ. ದುರ್ವಾದರಶ್ಯಾಮರಾನ್ ಚಂದಾರ್ಧೋಜ್ಜಲಶೇಖರಾನ್ ತನಯಮಾಪೀತವಾಸೋವಸಂ ಚಕ್ರಂ ಶಂಕವಿಷಂ ಚುಧುನಚ್ಚ ದದತೀಂ ಕೋದಂಡವಾನಾಂ ಶ್ರೇಯೋಃ ಮುದ್ರೇವಾಭಯಕಾಮಧೇ ಸಕಟಿಬಂಧಾಪಿಡದಂಬಾನಯೋಃ. ವಿಶೇಷವಾದಿ ನಮ್ಮ ಮೂಜಿ ಗ್ರಾಮದ ಹೊಡತಿ ತಲಪಾಡದಪ್ಪನ ಸನ್ನಿಧಾನಡು ಇತಿಹಾಸದ ಬಣಗ ಇತ್ತ ಮಠ ನಮ್ಮ ಏರ್ಲ ಕೇಂದ್ರನಜ್ಜ ತೂತನಜ್ಜ ನಮ್ಮ ಕಾರಡು ಆ ದೇವರನ್ನ ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರದ ಆ ಪೊರ್ಲುನು 2015 ಇಸವಿಡಿ ಅಂತ ಮೂಜಿ ಗ್ರಾಮದ ಭಕ್ತ ಜನಕ್ಲಿನ ಗ್ರಾಮ ರಾಜ್ಯದ ಭಕ್ತ ಜನಕ್ಲಿನ ಹೊಂಜಿ ಬಂತದಿ ಆ ತೂಪಣ ಚಿತ್ತ ಭಾಗ್ಯನ ನಂಗೆ ದೇವರು ಒದಗಿಸಾದ ಕೊಡ್ತೀರಿ ಐನ ಸಾರ್ಥಕ ರೀತಿ ಆ ಅಪ್ಪನ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತದ ಐತೊಟ್ಟಿಗೆ ನಂಗೆ ದವಜಿ ಕೊರತೆ ಇತ್ತಂದ ಬಣ್ಣಗ ನಮ್ಮ ಸಂಘ ಸಂಸ್ಥೆ ದಾಖಲೆ ಮೂಜಿ ಗ್ರಾಮದ ಸಂಘ ಸಂಸ್ಥೆ ದಾಖಲೆ ಹೋದು
ಅವಳವರು ಹೋದು ಆ ಭಜನದ ಸೇವೆನೆ 48 ದಿನದ 108 ದಿನದ ಬಂತ ಮಲಮಲ್ಲ ಆ ಸತ್ಕರ್ಮಗೂ ಭಾಗ್ಯ ಆತ ಅಂಡ ನಮ್ಮ ಸನ್ನಿಧಾನದೊಂದು ಕೊರತೆ ತಂಜಿನ ಮಣ್ಣಗ ಅಖಂಡ ಭಜನೆ ಮಾಡ್ತದೆ ಅಪ್ಪನ ಸಾನ್ನಿಧ್ಯ ವೃದ್ಧಿ ಮಾಡ್ಕೊಂಡು ಉದ್ದೇಶವಾದಿ ಆಡಳಿತ ಮಂಡಳಿ ನಿರ್ಧಾರ ಮಾಡಿದ ಪ್ರಕಾರವಾದಿ ಇನ್ನೊಂದು ಪರ್ಯಂತರವಾದಿ ಆ ಲಕ್ಷ ದೀಪದ ಪೂರ್ವಕಾಲ 5ನೇ ತಾರೀಕು ಮಟಗಿ ಸತ್ಕರ್ಮನೆ ಅಪ್ಪನ ಸನ್ನಿಧಾನಗೂ ನಮ್ಮ ಮಂತ ಸಂಘ ಸಂಸ್ಥೆದಾಗ ಸಹಕಾರಡು ಅರ್ಪಣೆ ಮಲ್ಪಣವನ್ನ ಸಂಕಲ್ಪ ಮಾಡ್ತದ ಐಗೆ ನಮ್ಮ ಅವಲೇ ವ್ಯವಸ್ಥೆ ಮಾಡ್ತದೆ ಆ ದೇವನ್ನ ಪ್ರಸಾದನ ಸ್ವೀಕಾರ ಮಾಡ್ತಿ ಅಕಲಾಕಲ ಇಲ್ಲಡು ಬುಳಿನ ಚಿತ್ರ ವಸ್ತುನು ವ್ಯಾಯಾಮ ಶಾಲೆಗೆ ಪದೊಂಬತ್ತದು ಅವರು ದೇವರ ಪ್ರಾರ್ಥನೆ ಮಾಡ್ತದೆ ಆರನ್ನ ಅಪ್ಪಣೆ ಪಡೆದು ಅಂತ ಮೂಜಿ ಗ್ರಾಮದ ಭಕ್ತನಗೂ ಸೇರೊಂದು ತಲಪಾಡದಪ್ಪನ ಸನ್ನಿಧಾನಕ್ಕೂ ಪದೊಂಪೋದು ಆರಿಗೆ ಅರ್ಪಣೆ ಮಾಡ್ತದೆ ಆರನ್ನ ಕೊಪ್ಪರಿಗೆದ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಮಲ್ಲ ಸತ್ಕರ್ಮವು ಪ್ರವೃತ್ತಿ ಮಾಡ್ತದ ಇತ್ತೆ ಇದಾಡ್ದು ಆ ಮೆರವಣಿಗೆನೆ ದೇವನ ಸನ್ನಿಧಾನಕ್ಕೂ ಪೂರ್ಣ ಪಡಕ್ಕೆ ಇಚ್ಚಿನ ವಿಘ್ನಡುತ್ತನ ದೇವರು ಪರಿಹಾರ ಮಾಡ್ತದೆ ಆ ಕಾಣಿಕೆನೆ ತಲಪಾದಪ್ಪೆಗೆ ಅರ್ಪಣೆ ಮಾಡ್ತದೆ ಎಲ್ಲದ ಶುಭ ಮುಹೂರ್ತದ ಆ ಕೊಪ್ಪರಿಗೆ ದೀದಿ ನಮ್ಮ ಆರ್ನ ಪ್ರಸಾದನ ಸ್ವೀಕಾರ ಮಾಡ್ತಾನೆ ನಾಡಿಗೆ ಗ್ರಾಮ ರಾಜ್ಯಕ್ಕೂ ಶುಭೀಕ್ಷೆ ಅಂಚನೆ ಕೆಲವರಿಗೆ ಪ್ರತ್ಯಕ್ಷವಾದಿ ಪರೋಕ್ಷವಾದ ಕರೆಯೋಲೆ ಬತ್ತಿಪ್ಪಂದೆ ಯಾರು ಅಂಚಿತ್ತೇನೆ ನಮಗೆ ಇದೊಂದೇ ಬಣ್ಣಗ ಒಂದು ಎನ್ನನ ನನೂರಿನ ಕಾರ್ಯಕ್ರಮ ಅತ್ತಿ ನಮ್ಮ ಅಮ್ಮನ ಕಾರ್ಯಕ್ರಮ ಆ ಅಮ್ಮನ ಕಾರ್ಯಕ್ರಮಕ್ಕೆ ನಮ್ಮ ಮಾತು ಜೂಕುದು ಸೇರಿದು ಆ ಕಾರ್ಯಕ್ರಮ ಪುರ್ಲು ಮಾಡ್ತದೆ ಆ ನನಗೆ ಹೋಗೋ ಪಾತ್ರ ರಾಕ ನೀಕು ಪ್ರತ್ಯಕ್ಷವಾದ ಪರೋಕ್ಷವಾದ ಏರು ಸಹಕಾರ ಮಾಡ್ತಿದ್ದೀರಾ ಅಕಲಿಗೆ ತಲುಪಾಡದಪ್ಪೆ ಎಡ್ಡೆ ಮಲ ಪಡಬಂದು ಮಾತಿರಗಳ ಆತ್ಮೀಯ ಕರೆಯೋಲೆಯನ್ನು ಕೊರದು ಆ ಕರ್ತವ್ಯಗಿತ್ತ ಪ್ರವೃತ್ತಿ ಮಾಡ್ತಾರೆ ಉಪಸ್ಥಿತರ ಅತಿಥಿಗಳಿಗೆ ಮುಂಜೆ ಮಾತಾಡಿಸುವ ಸಂದಾಯಕ ಮತ್ತೊಂದು ನನ್ನ ತಾರೈ ಭೂಮಿ ಆಪ್ಯಗೆ ಹಾಕುವ ಮೂಲಕವಾದ ಈ ಒಂಜಿ ಇನಿತ ಹೊರಕಾಣಿಕೆ ಚಾಲನೆ ಕೊಡಬಾರದೆ ಅತಿಥಿಗಳ ವಿನಂತಿ ಮತ್ತೊಂದು ಮಾತ್ರೆಗಳ ಸೊಲ್ಲೆ ಭಾನುವಾರ ಸೂರ್ಯಾಸ್ತದಿಂದ 6-12-22 ಭಾನುವಾರ ಸೂರ್ಯಾಸ್ತದವರೆಗೆ. ದಿನಾಂಕ 30-10-22 ಭಾನುವಾರ ಸಂಜೆ 3 ಗಂಟೆಗೆ ಸರಕಾರಿ ಸ್ವಾಮಿಕೃಪ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯಿಂದ ಹೊರಸಾಗತಿ ಮೆರವಣಿಗೆ. ಸಂಜೆ 4:30ರಿಂದ ಆಮಂತ್ರಿತ ಗಣ್ಯರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ. 6ರಿಂದ ದೀಪ ಪ್ರಜ್ವಲನೆ ಮೂಲಕ ಭಜನಾ ಸಪ್ತಾಹ ಪ್ರಾರಂಭ. ಪ್ರತಿದಿನ ಸಂಜೆ 6ರಿಂದ 7ರವರೆಗೆ ಕಾಲದಲ್ಲಿ ಸೂರ್ಯಾಸ್ತಕ್ಕೆ ಭಜನಾ ಮಂಗಳೋತ್ಸವ. 6:30ರಿಂದ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಕಾಶಿತ ಕಲಾ ಸಂಘದ ಶೇಷಿ ರಾತ್ರಿ 8 ಗಂಟೆಗೆ ರಂಗಪೂಜೆ ಮತ್ತು ಲಕ್ಷ ದೀಪೋತ್ಸವ. ಸರ್ವರಿಗೂ ಆಧಾರದ ಸ್ವಾಗತ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಮತ್ತು ಅಕ್ಷರಗಳಿಂದ ಹಾಗೂ
ಕೃಪಾ ಶ್ರೀ ವೀರಾಂಜನೇಯ ಗಾಯನ ಶಾಲೆಯಿಂದ ಹೊರೆಕಾಣಿಕೆ ಮೆರವಣಿಗೆ ಸಂಜೆ 4:30ರಿಂದ ಆಮಂತ್ರಿತ ಗಣ್ಯರ ಉಪಸ್ಥಿತಿಯಲ್ಲಿ ಕಾಯಕ ಸಭಾ ಕಾರ್ಯಕ್ರಮ 6ರಿಂದ ದೀಪ ಪ್ರಜ್ವಲನ ಮೂಲಕ ಭಜನಾ ಸಪ್ತಾಹ ಪ್ರಾರಂಭ ಪ್ರತಿ ದಿನ ಸಂಜೆ 6ರಿಂದ 7ರವರೆಗೆ
दुर्गापरमेश्वरी रुद्राय नमः परिवारदेवताय धर्मयुताभ्यो नमः प्रार्थना किं कर्म करिष्ये विशेषवादी तलपारदर्शन ಪ್ರಾರ್ಥನೆ ಮಾಡ್ಕೊಂಡು ಮಾತೆಯವರ ಪ್ರಾರ್ಥನೆ ಮಾಡ್ಕೊಂಡು ಆ ಮೂಜಿ ಗ್ರಾಮದ ಭಕ್ತಜನಗಳು ಬುಳೆಪಾಯನ ಸಿಕ್ಕಿನ ವಸ್ತುವಿನಂತ ತಲಪಾರದಪ್ಪನ ಸಂವಿಧಾನ 19 ಐನೇ ಉಗ್ರಾಣಗಳು ಸೇರಿಸಾದು ಇನ್ನಿರ್ದು ಪರಂತರವಾದ 7 ದಿನ ದೇವನ ಸನ್ನಿಧಾನಡು ಅಖಂಡ ಭಜನಾ ಸಪ್ತಾಹದ ಸಂದರ್ಭಗಳು ಅನ್ನದಾನ ಅರ್ಪಣೆ ವ್ಯವಸ್ಥೆಗೆ ನಮ್ಮ ಸ್ವಂತ ಮೂಜಿ ಗ್ರಾಮದ ಭಕ್ತಜನಗಳು ಭಾಗಿಯಾಗ್ತೀವಿ ಸುಮಮೊಟ್ಟದ ಕೊಬ್ಬರಿಗೆ ಅನ್ನದಾನವನ್ನು ಪ್ರೋತ್ಸಾಹಿಸಲಾಗಿ ಅನ್ನದಾನ ದೇವರ ಅಕ್ಷಯ ಮಂತ್ರ ಈ ಸತ್ಕರ್ಮಗಳು ಭಾಗಿಯಾಗಿರ ಮಂತ್ರಿತ ಎಲ್ಲ ಪ್ರಸನ್ನ ಕಾರಣ ಶ್ರೇಯಸ್ಸು ಪ್ರಸಾದ ಪ್ರಸಿದ್ಧ ಕಾಣಿಸಿ ದೇವನ ಸನ್ನಿಧಾನದ ದುರ್ಗಾದೇವಿಯನ್ನು ರುದ್ರಾನ್ ಪ್ರಾರ್ಥನಾ ಸಮರ್ಪಯಾಮಿ ಮಾಧಾಮಕ್ಕೆ ಗೋವಿಂದಾನ ಗೋವಿಂದ ಮಾಧಾಮಕ್ಕೆ ಗೋವಿಂದಾನ ಗೋವಿಂದ ಮಾಧಾಮಕ್ಕೆ ಗೋವಿಂದಾನ ಗೋವಿಂದ ಮಾಧಾಮಕ್ಕೆ ಗೋವಿಂದಾನ ಗೋವಿಂದ ವಿವೇಕಾನಂದ ವಿದ್ಯಾಸಂಸ್ಥೆ ಪುತ್ರಬೋಧಿತ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಭಟ್ರರೇ ಆತ್ಮೀಯವಾದ ಆದರಣೀಯ ಪೂರಕವಾದ ಈ ವೇದಿಕೆಗೆ ಆಹ್ವಾನ ಮಾಡುವುದಲ್ಲೇ ಒಂದು ಕಾರ್ಯಕ್ರಮ 5 ಪಕ್ಕ ದೀಪ ಪ್ರಜ್ವಲದ ಮೂಲಕವಾದ ಇನ್ನಿತ ಒಂದು ಕಾರ್ಯಕ್ರಮ ಶುರುವಾಗೊಂಡು ಶುರುವತ್ತ ಇತ್ತ ಸ್ವಾಗತ ಭಾಷಣ ಬತ್ತಿಂಚಿತಿ ಮಾತ ಬೆನ್ನಿರನೆ ಮೂಕೆಡೆ ಎದ್ಕೊಂಡ್ರಲ್ಲಿ ಶ್ರೀಯುತ ನಾರಾಯಣ ಕಜೆ ಸದಸ್ಯರೇ ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ ದೇವತೆ ತಲಪಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನು ಹಾಗೂ ಗ್ರಾಮದ ಎಲ್ಲ ಶಕ್ತಿಗಳನ್ನು ತಲೆಬಾಗಿ ಸ್ಮರಿಸುತ್ತಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಖಂಡ ಭಜನಾ ಸಪ್ತಾಹ ಸಮಿತಿ ಆಶ್ರಯದಲ್ಲಿ ಹಾಗೂ ಸ್ಥಳೀಯ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘದ ನೇತೃತ್ವದಲ್ಲಿ ಇಡೀ 2 ಗ್ರಾಮದ ಸಂಘ ಸಂಸ್ಥೆಗಳ ಸಹಯೋಗದಿಂದ ಈ ಅಖಂಡ ಭಜನಾ ಕಾರ್ಯಕ್ರಮವು ಶ್ರೀದೇವಿಯ ಅನುಗ್ರಹದಿಂದ ಇಲ್ಲಿ ನಡೆಯುವುದಕ್ಕೆ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಮಾತ್ರ ಆ ಸಂಕಲ್ಪವನ್ನು ಈಡೇರಿಸುವಂಥ ಕಾರ್ಯ ನಾವು ನಂಬಿಕೊಂಡು ಬಂದಂಥ ದೇವರದು. ಇಂದಿನ ಈ ಕಾರ್ಯಕ್ರಮ ಈಗಾಗಲೇ 3 ಗಂಟೆಯಿಂದ ತಲಪಾಡಿ ವ್ಯಾಯಾಮ ಶಾಲೆಯಿಂದ ಹೊರೆಕಾಣಿಕೆ ಮೆರವಣಿಗೆ ಬಹಳ ಸುಸೂತ್ರವಾಗಿ ನಡೆದು ಕ್ಷೇತ್ರಕ್ಕೆ ತಲುಪಿದೆ. ಈಗಾಗಲೇ ಧಾರ್ಮಿಕ ಕಾರ್ಯಕ್ರಮ, ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶಕನಾಗಿ ಹಿತವಚನ ನೀಡಲಿಕ್ಕೆ ಬಂದವರು ನಮ್ಮ ಹಿರಿಯರು, ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಧ್ಯಕ್ಷೇತ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಶ್ರೀರಾಮ ವಿದ್ಯಾಕೇಂದ್ರದ ಸಂಸ್ಥಾಪಕರು ಆಗಿರತಕ್ಕಂಥ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರನ್ನು ಗೌರವಪೂರ್ವಕ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಆದರಣೀಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಡಾಕ್ಟರ್ ಮೋಹನ್ ದೇಸಾಯಿ ಅವರು ಶಾಲಿನ ಮುಖಾಂತರವಾಗಿ ಗೌರವವನ್ನು ನೀಡಿ ಹಾಗೆ ನಮ್ಮ ಸಭೆಯಲ್ಲಿ ಅತಿಥಿಯಾಗಿ ಆಗಮಿಸಿದವರು ನಮ್ಮ ಸಮೀಪದ ಉದ್ಯಾವರ ಮಾಡ ಬಹಳ ಒಂದು ಪ್ರತಿಷ್ಠಿತವಾದಂಥ ಒಂದು ಕ್ಷೇತ್ರ ಶ್ರೀ ಅರಸು ಮಂಜುನಾಥ್ ಕ್ಷೇತ್ರದ
ಅನ್ನದೈವದ ಪಾತ್ರೆಯಾದಂಥ ರಾಜ ಬೆಲ್ಚಾಡ್ರು ಬಂದಿದ್ದಾರೆ. ಬಹಳ ಗೌರವಾನ್ವಿತ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಕಾರ್ಯಕ್ರಮದ ಪಾಲ್ಗೊಳ್ಳುವುದೇ ನಮ್ಮ ಸೌಭಾಗ್ಯ ಎಂದು ಭಾವಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಆದರಣೀಯ ಶ್ರೀ ರಾಜ ಬೆಲ್ಚಪ್ಪಾಡ ಮೇರೆನೆ ಅಖಂಡ ಭಜನ ಸಪ್ತಾಹ ಸಮಿತಿದ ಅಧ್ಯಕ್ಷರೇ ಶ್ರೀಯುತ ರಮೇಶ್ ಆಳ್ವ ರಾಮಾಯಣ ಪಾಲು ಶಾಲದ ಗೌರವದ ಮೂಲಕ ಈ ಒಂಜಿ ಕೂಟಗೂ ಮೋಟಡೆ ಎದುಕೊಂಡು ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತೆಗೊತ್ತು ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಗಣೇಶ್ ಭಟ್ ಇವರನ್ನು ಕೂಡ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಗ್ರಾಮದ ಆಸುಪಾಸಿನ ಎಲ್ಲ ಸದ್ಭಕ್ತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮ ಬಹಳ ಸೂಕ್ಷ್ಮವಾಗಿ ನಡೆಯಲಿಕ್ಕಿರುವುದರಿಂದ ತುಂಬ ಸ್ವಾಗತ ಮತ್ತು ಪ್ರಸ್ತಾವನೆ ಮಾಡದೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ನಾವು ತೊಡಗಿಸಿಕೊಳ್ಳುತ್ತೇವೆ. ಉತ್ಸವದ ಈ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಬಂಧುಗಳೇ, ಹಿಂದೂ ಸಮಾಜ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಸಮಾಜ. ಸಾಮಾನ್ಯ ಇದನ್ನು ಹೊರಗಿನವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಹೊರಗಿನ ದೇಶದಿಂದ ಬೇರೆ ಬೇರೆ ಜನ ಈ ದೇಶಕ್ಕೆ ಬಂದರು. ಅವರು ಈ ದೇಶಕ್ಕೆ ಬಂದಾಗ ಒಂದು ವಿಚಿತ್ರವಾದಂಥ ಸ್ಥಿತಿ ಅವರಿಗೆ ಕಂಡಿತು, ವಿಶೇಷವಾಗಿ ಇಂಗ್ಲೆಂಡ್ನವರಿಗೆ. ಅವರು ಅಲ್ಲಿ ದೇವರು ಅಂತ ಗುರುತಿಸಿರ್ತಾ ಇದ್ದಂಥದ್ದು ಒಬ್ಬ ದೇವರನ್ನು, ಯೇಸು ಕ್ರಿಸ್ತನನ್ನು ಮಾತ್ರ. ಈ ದೇಶಕ್ಕೆ ಬಂದು ನೋಡಿದರೆ ಕೋಟಿ ಕೋಟಿ ದೇವರುಗಳಿಲ್ಲಿ. ಅವರಿಗೆ ಗೊತ್ತಿದ್ದಂಥದ್ದು ಒಂದೇ ಭಾಷೆ, ಇಂಗ್ಲೀಷು. ಇಲ್ಲಿ ಸಾವಿರಾರು ಭಾಷೆಗಳು. ಅವರಿಗೆ ಗೊತ್ತಿದ್ದದ್ದು ಒಂದು ಆಟ, ಕ್ರಿಕೆಟ್. ಇಲ್ಲಿ ಸುಮಾರು 6,000 ಚಿಲ್ಲರೆ ಆಟಗಳು ಮತ್ತು ಇತ್ತು, ಲೆಕ್ಕ ಮಾಡಿದ್ದಷ್ಟು. ಒಂದೇ ಪದ್ಧತಿ, ಒಂದೇ ಕ್ರಮ. ಅದನ್ನು ಬಿಟ್ಟು ಹೊರಗಿಂದು ಜಗತ್ತವರಿಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆದಾಗ ಅವರು ಕೇಳಿದರು, ಇದೇನಿದು ಅಂತ. ನಿಮಗೆ ಗೊತ್ತಿದೆ, ಬಣ್ಣದಲ್ಲಿಯೂ ಹಾಗೆ ಅವರಿಗೆ ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ 2 ಬಣ್ಣ ಇರೋದು. ಒಂದು ಕಂಡಾಪಟ್ಟೆ ಬಿಳಿ, ಇನ್ನೊಂದು ಕಂಡಾಪಟ್ಟೆ ಕಪ್ಪು, 2. ನಮ್ಮಲ್ಲಿ ಬೇರೆ ಬೇರೆ ಬಣ್ಣ. ಹಾಗಾಗಿ ಅವರಿಗೆ ಒಟ್ಟು ಆಶ್ಚರ್ಯ ಆಯಿತು. ಆಶ್ಚರ್ಯ ಆದಾಗ ಅವ್ರು ಕೇಳಿದ್ರು, ಇದೇನು ಅಂತ. ಆವಾಗ ನಮ್ಮವರು ಹೇಳಿದರು, ಇದುವೇ ಹಿಂದೂ ಧರ್ಮ ಅಂತ. ಅವರಿಗೆ ಧರ್ಮ ಅಂತ ಹೇಳುವ ಶಬ್ದಕ್ಕೆ ಇಂಗ್ಲೀಷು ಶಬ್ದ ಇರಲಿಲ್ಲ. ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ದಂಥ ಭಾಷೆಯ ಶಬ್ದ ರಿಲಿಜನ್ ಅಂತ, ಅದನ್ನು ಇದಕ್ಕೆ ಸೇರಿಸಿದರು. ಅದಕ್ಕೋಸ್ಕರ ಇದು ಹಿಂದೂ ರಿಲಿಜನ್ ಅಂತಾಯಿತು. ರಿಲಿಜನ್ ಅಂದರೆ ಏನು ಅಂತ ಕೇಳಿದರೆ, ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಒಂದು ಪದ್ಧತಿ, ಅದರ ಪ್ರಕಾರ ನಡೆಯುವುದು. ಅದಕ್ಕಿಂತ ಹೊರಗೆ ಹೋಗಲಿಕ್ಕಿಲ್ಲ. ನಮ್ಮದು ಹಾಗೆಲ್ಲ, ನಮ್ಮದು ಧರ್ಮ. ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಒಂದು 3 ಬಾರಿ ಬೇರೆ ಬೇರೆಯವರು ಹೋದಾಗ ಅವರು ಹಿಂದೂ ಧರ್ಮ ಅಂದರೆ ಏನು ಅಂತ ಹೇಳಿ ಅಂತ ಹೇಳಿದರು. 3 ಬಾರಿನೂ ಸುಪ್ರೀಂ ಕೋರ್ಟ್ ಹೇಳಿರೋದು, ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ, ಒಂದು ಜೀವನ ಪದ್ಧತಿ ಅಂತ. ಹಾಗೆ ಉಳಿದದ್ದೆಲ್ಲ ಏನು, ಈ ಬೇರೆ ಬೇರೆ ಮತಗಳು ಇವರೆಲ್ಲ ಹೇಳ್ತಾರಲ್ಲ, ಇಟ್ ಈಸ್ ಎ ವೇ ಆಫ್ ವರ್ಷಿಪ್ ಅಂತ. ಅದು ದೇವರನ್ನು ಆರಾಧನೆ ಮಾಡುವುದು ಹೇಗೆ ಅಂತ ಹೇಳಿದ್ರು. ಈಗ ಇಲ್ಲಿ ಪದ್ಧತಿ ಇರ್ಬೋದು, ಮಧ್ಯಾಹ್ನ ಒಂದು ಪೂಜೆ ಅಥವಾ ಸಂಜೆ ಒಂದು ಪೂಜೆ, ಅದು ಇಷ್ಟ ಆರತಿ, ಹೀಗೆ ಅಂತ ದೇವರನ್ನು ಆರಾಧನೆ ಮಾಡುವಂಥ ಪದ್ಧತಿ, ಅದು ರಿಲಿಜನ್. ಜೀವನ ನಡೆಸುವುದು ಹೇಗೆ ಅಂತ ಹೇಳೋದು, ಅದು ನಮ್ಮ ಹಿಂದೂ ಧರ್ಮ. ಅದಕ್ಕೆ ಧರ್ಮ ಬೇರೆ, ಮತಗಳು ಬೇರೆ. ನಾವು ಈಗ ಸೋತಿದ್ದೇವೆ ಇಲ್ಲಿ ಅಂತ ಹೇಳಿದ್ರೆ, ರಿಲಿಜನ್ ಅಂತ ಹೇಳುವಂಥ ಆ ಶಬ್ದದಿಂದ ಪ್ರಭಾವಿತರಾಗಿ ನಾವು ಕೂಡ ಒಂದು ಸಣ್ಣ ಸಂಕುಚಿತವಾಗಿ
ಯೋಚನೆ ಮಾಡಲಿಕ್ಕೆ ಹೋಗಿದೆ. ಅದಕ್ಕೋಸ್ಕರ ಸರ್ವಧರ್ಮ ಸಮ್ಮೇಳನ ಅಂತೆಲ್ಲ ಮಾಡ್ತೇವೆ ನಾವು. ಸರ್ವಧರ್ಮ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ, ಒಂದೇ ಧರ್ಮ ಇರುವುದಿರು. ಸರ್ವ ಮತಗಳ ಸಮ್ಮೇಳನ ಆಗ್ತದೆ. ವಿವೇಕಾನಂದರು ಚಿಕಾಗೋಕ್ಕೆ ಹೋದ್ರಲ್ಲ, ಆವಾಗ ಸರ್ವ ಮತಗಳ ಸಮ್ಮೇಳನ ಅದು. ಅದಕ್ಕೋಸ್ಕರ ನಮ್ಮದೊಂದು ವಿಶಾಲವಾದಂಥ ದೃಷ್ಟಿಕೋನ ನಮ್ಮದು. ನಮಗೆ ದೇವರು ಯಾರು ಅಂತ ಕೇಳಿದರೆ ಯಾರು ಅಲ್ಲದ ಒಂದು ಚಿತ್ರ ಇದೆ ನಮ್ಮ ಹತ್ರ. ಎಲ್ಲರೂ ದೇವರುಗಳೇ ನಮಗೆ. ಈಗ ಇಲ್ಲಿ ನಾವು ದುರ್ಗಾ ಪರಮೇಶ್ವರಿಯನ್ನು ಪೂಜೆ ಮಾಡ್ತೇವೆ. ನಾವು ಕೆಲವು ಕಡೆಯಲ್ಲಿ ಕೃಷ್ಣನ ಪೂಜೆ ಮಾಡ್ತಾರೆ, ಈಶ್ವರನನ್ನು ಪೂಜೆ ಮಾಡ್ತಾರೆ, ರಾಮನನ್ನು ಪೂಜೆ ಮಾಡ್ತಾರೆ, ಪಾರ್ವತಿಯನ್ನು ಪೂಜೆ ಮಾಡ್ತಾರೆ. ಸಂಜೆ ಹೊತ್ತಿಗೆ ಹೋದರೆ ಕಲ್ಲುರ್ಟಿ ಆಗ್ತದೆ. ಮೊನ್ನೆ ಕಾಂತಾರದಲ್ಲಿ ಬಂದ ಪಂಜುರ್ಲಿ ಆಗ್ತದೆ. ನಮಗೆ ಯಾವುದು ಬೇಕಾದರೂ ನಮಗೆ ಆಗ್ತದೆ. ಎಲ್ಲದರಲ್ಲಿಯೂ ದೇವರನ್ನು ಕಾಣುವಂಥ ಧರ್ಮ ನಮ್ಮದು. ನಾವು ದೇವರನ್ನು ಕಾಣದೇ ಇರುವಂಥದ್ದು ಎಲ್ಲಿದೆ ಹೇಳಿ? ಅದಕ್ಕೆ ವಿವೇಕಾನಂದರು ಅವತ್ತು ಹೇಳಿರುವಂಥದ್ದು, ಅಮೇರಿಕಾದಲ್ಲಿ ಭಾಷಣ ಮಾಡಿರುವಂಥದ್ದು, ನಮಗೆಲ್ಲರಿಗೂ ಒಬ್ಬನೇ ದೇವರು ಅಂತ, ಆ ದೇವರ ಅಂಶಗಳು ನಾವು ಅಂತ. ಅದು ಅಮೇರಿಕದಿರಲಿ, ಭಾರತ ಇರಲಿ, ಇಂಗ್ಲೆಂಡ್ ಇರಲಿ, ಆಫ್ರಿಕಾ ಇರಲಿ, ಆಸ್ಟ್ರೇಲಿಯಾ ಇರಲಿ, ಚೀನಾ ಇರಲಿ, ಜಪಾನ್ ಇರಲಿ, ಜರ್ಮನಿ ಇರಲಿ, ಬಿಳಿಯವನಿರಲಿ, ಕಪ್ಪಿನವನಿರಲಿ, ಕಲ್ತವನಿರಲಿ, ಕಲ್ಯದವನಿರಲಿ, ಶ್ರೀಮಂತ ಇರಲಿ, ಬಡವ ಇರಲಿ, ಎಲ್ಲರಿಗೂ ಒಬ್ಬನೇ ದೇವರು. ನಾವೆಲ್ಲರೂ ಆ ದೇವರ ಅಂಶಗಳು ಅಂತ. ನಾವೀಗ ಸುಮ್ಮನೆ ಹೀಗೆ ನೋಡ್ಕೊಂಡು ಹೋಗೋ ಯಾರ ಕಾಲಿಗೋ ಇದಕ್ಕೇನೋ ನಮ್ಮ ಕಾಲು ತಾಡ್ತದೆ ಅಂತ ತಿಳ್ಕೊಳ್ಳಿ. ತಾಟಿದ್ರೆ ಕೂಡಲೇ ಒಮ್ಮೆ ಹೀಗೆ ಮಾಡ್ತೇವೆ. ಯಾಕೆ ಮಾಡೋದು? ಯಾಕೆ ಅಂತ ಕೇಳಿದರೆ ಅವನಲ್ಲಿ ದೇವರಿದ್ದಾನೆ, ಅದಕ್ಕೋಸ್ಕರ ಆ ದೇವರಿಗೆ ನಾನು ತುಳಿದೆ ಅಂತ. ಅವನಲ್ಲಿ ಯಾರು ದೇವರಿರುವುದು ಅಂತ ಕೇಳಿದರೆ ನನ್ನಲ್ಲಿರುವ ದೇವರೇ ಅವನಲ್ಲಿದ್ದಾನೆ ಅಂತ. ಅದಕ್ಕೆ ವಿವೇಕಾನಂದ ಹೇಳಿದರು ಒಬ್ಬನೇ ದೇವರು, ಆ ದೇವರ ಅಂಶಗಳು ನಾವೆಲ್ಲ ಅಂತ. ಇಷ್ಟು ವಿಶಾಲವಾದಂಥ, ಅದಕ್ಕೋಸ್ಕರ ಇಡೀ ಜಗತ್ತು ಒಂದು ಅಂತ ನಾವು ಹೇಳುವರು. ಜಗತ್ತು ಒಂದು ಅಂತ. ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆನೋ, ಶನಿ ಪೂಜೆನೋ ಅಥವಾ ಇನ್ಯಾವುದಾದ್ರು ಪೂಜೆ ಮಾಡುವಾಗ ಕೊನೆಗೆ ಪುರೋಹಿತರು ಎಲ್ಲ ಪೂಜೆ ಆದ ನಂತರ ಪ್ರಸಾದ ಎಲ್ಲರಿಗೂ ಕೊಟ್ಟಿರ್ತಾರೆ. ತಟ್ಟೆ ಇಟ್ಕೊಂಡು ಮನೆ ಕಂಡನ್ನು ಬಿಡಿದ್ದು ಜೋಕ್ಲು ಬಲೆ ಅಂತ ಹೇಳ್ತಾರೆ. ಒಂದ ಮೇಲೆ ಹೇಳ್ತಾರೆ, ನೀವು ಮಾಡಿದಂಥ ಪೂಜೆಯಿಂದ ದೇವರಿಗೆ ಸಮಾಧಾನ ಆಗಿದೆ, ನಿಮಗೆ ದೇವರು ಒಳ್ಳೆಯದು ಮಾಡಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ. ಮೂರನೇದು ಹೇಳೋದು, ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೆಯದು ಮಾಡಲಿ. 4ನೇ ಅಂಶ ಅವರು ಏನು ಹೇಳ್ತಾ ಇರೋದು ಅಂತ ಕೇಳಿದರೆ, ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು ಅಂದರೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲರೂ ಅಂದರೆ ಯಾರು ಅಂತ ಹೇಳಿದರೆ ಜಗತ್ತಿನಲ್ಲಿರುವವರು ಎಲ್ಲರೂ. ಜಗತ್ತಿನಲ್ಲಿ ಸುಮಾರು 740 ಕೋಟಿ ಜನ ಇದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಪೈಸೆ ಕೊಟ್ಟದ್ದು ಡಾಕ್ಟ್ರು, ಭಟ್ರೆ ಒಂಜಿ ಪೂಜೆ ಮಲ್ಪಲೆ ಅಂತ. ಆ ಭಟ್ರು ಹೇಳುವುದು ಇಡೀ ಜಗತ್ತಿನ ಜನಕ್ಕೆ 730 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ. ಎಂಥ ವಿಶಾಲವಾದಂಥ ದೃಷ್ಟಿಕೋನ ನೋಡಿ ನಮ್ಮದು. ಬರೀ ಮನುಷ್ಯರಿಗೆ ಮಾತ್ರ ಹೇಳ್ತಾ ಇಲ್ಲ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ. ಇಷ್ಟು ವಿಶಾಲವಾದಂಥ ದೃಷ್ಟಿಕೋನ ಜಗತ್ತಿನ ಯಾರತ್ತೂ ಇಲ್ಲ. ನೆನಪಿಟ್ಕೊಂಡು ಮುಸಲ್ಮಾನರನ್ನು ಕೇಳಿ, ಮುಸಲ್ಮಾನರು ಹೇಳ್ತಾರೆ ಅಲ್ಲನನ್ನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗಬೇಕು. ಕ್ರಿಶ್ಚಿಯನ್ ಕೇಳಿದರೆ ಯೇಸುವನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೆಯದಾಗಬೇಕು. ಅದಕ್ಕೋಸ್ಕರ ಅವರು ಮತಾಂತರ ಮಾಡೋದು, ಅದಕ್ಕೋಸ್ಕರ ನೀನು ಮುಸಲ್ಮಾನ ಆಗಬೇಕು ಅಂತ ಹೇಳೋದು, ಆಗದಿದ್ದರೆ ನೀನು ತಲೆ ಕಡಿತೇನೆ ಅಂತ ಹೇಳೋದು. ಯಾಕೆ ಅಂತ ಕೇಳಿದರೆ ಅವನು ಒಬ್ಬನೇ ದೇವರು ಅಂತ. ನಾವು ಹೇಳಿದ್ರೆ ಅವನು ದೇವರೇ ಮಾರಾರೆ, ಆದರೆ ಇನ್ನೊಬ್ಬ ದೇವರು ಅಲ್ಲ ಅಂತ ಹೇಳಬೇಡ ಅಂತ. ದುರ್ಗಾ ಪರಮೇಶ್ವರಿ ದೇವರನ್ನು ಪೂಜೆ ಮಾಡ್ತೇನೆ, ಅದಕ್ಕೋಸ್ಕರ ನೀನು ಬೇರೆ ದೇವರನ್ನು ಪೂಜೆ ಮಾಡಬಾರ್ದು, ನಾನು ಇದೇ ದೇವರನ್ನು ಪೂಜೆ ಮಾಡೋದು. ಕೆಲವರು ಇಸ್ಕಾನ್ ಅಂತ ಇದ್ದಾರೆ, ಅವರು ಕೃಷ್ಣನನ್ನು ಮಾತ್ರ ಪೂಜೆ ಮಾಡೋದು. ನಮ್ಮ ಹಿಂದೂ ಸಮಾಜದಲ್ಲಿ ನೆನಪಿಟ್ಕೊಳ್ಳಿ, ಒಬ್ಬನೇ ದೇವರನ್ನು ಪೂಜೆ ಮಾಡುವವರಿದ್ದಾರೆ, ಅದು ಕೃಷ್ಣನ ಬಿಟ್ಟು ಇನ್ಯಾರನ್ನು ಪೂಜೆ ಮಾಡೋದಿಲ್ಲ ಅವರು. ಆದರೆ ನಾನು ರಾಮನನ್ನು ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ಅವ್ರದ್ದು ವಿರೋಧ ಇಲ್ಲ. ಆದರೆ ನೀನು ನನಗೆ ಅಡ್ಡಿ ಮಾಡಬೇಡ, ನಾನು ಕೃಷ್ಣನೇ ಪೂಜೆ ಮಾಡೋದು, ನೀನು ಅಡ್ಡಿ ಮಾಡಿ, ನೀನು ಯಾರನ್ನು ಬೇಕಾದ್ರೂ ಪೂಜೆ ಮಾಡು. ಎಂಥ ವಿಶಾಲವಾದಂಥ ದೃಷ್ಟಿಕೋನ ನೋಡಿ ಹಿಂದೂ ಸಮಾಜದಲ್ಲಿ. ನಾವು ಸಂಕುಚಿತ ಅಲ್ಲ. ನಮ್ಮನ್ನು ಹಿಂದೂ ಅಂತ ಹೇಳಿದಾಗ ತುಂಬ ಜನ ನೀವು ಜಾತ್ಯತೀತತೆಗೆ ವಿರುದ್ಧ, ನೀವು ಸೆಕ್ಯುಲರಿಸಮ್ಗೆ ವಿರುದ್ಧ, ನೀವು ಕೋಮುವಾದಿಗಳು,
ನೀವು ಸಮಾಜವನ್ನು ಒಡೆಯೋರು, ದೇಶವನ್ನು ಎಲ್ಲಿ ನಾವು ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲಿ ಹೋಗಲಿ, ಯಾವ ರೀತಿ ಬೇಕಾರಾಗಲಿ, ಯಾವ ದೇವರನ್ನು ಬೇಕಾದ್ರೆ ಪೂಜೆ ಮಾಡಲಿ, ಯಾವ ಹೊತ್ತಿನಲ್ಲಿ ಬೇಕಾದ್ರೆ ಪೂಜೆ ಮಾಡಲಿ, ನಾವು ಇವತ್ತಿಂದ 7 ದಿವಸ ನಾವು ಪೂಜೆ ಮಾಡ್ತೇವಲ್ಲ, ಗಂಟೆ ಉಂಟ ನಮಗೆ. ಒಬ್ಬ ಹಾಡಿನಲ್ಲಿ ಹೇಳಿದೆ ನೋಡಿ, ಮಲಗಿ ಪರಮಾದರದಳು ಅಂತ ಹೇಳಿದ್ದೇನೆ. ಯಾರಿಗೊಬ್ಬನಿಗೆ ರಾತ್ರಿ 12 ಗಂಟೆಗೆ ನೆನಪಾಯ್ತಂತೆ, ಪಕ್ಕ ರಾಮನನ್ನು ನೆನಪಾಯಿತು. ಮಲಗಿದಲ್ಲಿಂದಲೇ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ದ. ಸ್ವಲ್ಪ ಹೊತ್ತು ಕಣ್ಣು ಬಿಟ್ಟು ನೋಡ್ತಾನೆ, ರಾಮ ಬಂದು ಇವನ ಕಾಲು ಬಿಡದಲ್ಲಿ ಕೂತಿದ್ದಾನೆ ಅಂತೆ. ಛೇ, ಆರು ಕುಲ್ನಾಗ ಯಾನು ಜಪ್ಪನ ಸರಿ ಹಾಪಂಡ ಅಂತ ಕೂತ ಇವ. ಕೂತು ಕಣ್ಣು ಮುಚ್ಚಿ ಪುನಃ ಭಜನೆ ಮಾಡಿ ಕಣ್ಣು ಬಿಡುವಾಗ ಅವ ಎದ್ದು ನಿಂತಿದ್ದಾನೆ. ಆರು ಲಕ್ಕದು ಅಂತೇಳಿ ಯಾನು ಕುಲ್ಲು ನಿಂಚ, ಇವನು ಎದ್ದು ನಿಂತ. ಎದ್ದು ನಿಂತು ಮತ್ತೆ ಕಣ್ಣು ಭಜನೆ ಮಾಡಿ ಕಣ್ಣು ಬಿಡುವಾಗ ಅವನು ಕುಣಿತಾ ಇದ್ದಾನೆ. ಅದಕ್ಕೋಸ್ಕರ ಅವನು ಹೇಳ್ದ, ಅವನು ಕುಣಿದ, ಇವನು ಕುಣಿದ, ದೇವರು ಒಲಿದ ಅಂತ. ಅದಕ್ಕೋಸ್ಕರ ಯಾವ ಹೊತ್ತಿನಲ್ಲಿ ಆಗ್ತದೆ, ಇವತ್ತಿಂದ ನಾವು ಅಖಂಡವಾದಂಥ ಭಜನೆ ನಮ್ಮದು, ರಾತ್ರಿ ಹಗಲು ಭಜನೆ. ಸುಮಾರು ಒಂದು 125ಕ್ಕಿಂತ ಹೆಚ್ಚು ಭಜನಾ ತಂಡಗಳು ಬಂದಿದೆ. 1 ಗಂಟೆನೋ 2 ಗಂಟೆನೋ, ಮಧ್ಯರಾತ್ರಿ 1 ಗಂಟೆನೋ 2 ಗಂಟೆಗೋ ಭಜನೆ ಮಾಡ್ತಾರಲ್ಲ. ನಮಗೆ ದೇವರಲ್ಲಿ ನಂಬಿಕೆ ಇದ್ದಾನೆ ಅಂತ. ಕನಕದಾಸನ 2 ಘಟನೆಗಳು ತುಂಬ ಚೆನ್ನಾಗಿದೆ ಅಲ್ಲ. ಅವನ ಶಾಲೆಯಲ್ಲಿ, ಅವನ ಹುಡುಗ ಶಾಲೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರೋ ಅಧ್ಯಾಪಕರು ಹೇಳಿದರು, ಒಂದು ಬಾಳೆಹಣ್ಣು ಕೊಟ್ಟು, ನೀವು ಯಾರು ಕಾಣದ ಜಾಗದಲ್ಲಿ ಹೋಗಿ ತಿನ್ನು ಬನ್ನಿ ಅಂತ. ಎಲ್ಲ ಮಕ್ಕಳು ನೋಡಿದ್ರು, ಕೆಲವು ಬೆಂಚಿನಡಿಯಲ್ಲಿ, ಕೆಲವರು ಬಾಗಿಲಿನ ಎಡೆಯಲ್ಲಿ, ಇನ್ನು ಕೆಲವರು ಮರದ ಆಚೆ ಬದಿಯಲ್ಲಿ ಎಲ್ಲ ಹೋಗಿ ಎಲ್ಲ ತಿಂದ್ಕೊಂಡು ಬಂದರು. ಒಬ್ಬ ತಿನ್ನಲಿಲ್ಲ, ಬಾಳೆಹಣ್ಣು ಹಿಡ್ಕೊಂಡು ಬಂದ. ಕೇಳಿದರೆ ನಾನು ತಿನ್ನಲಿಲ್ಲ ಅಂತ ಹೇಳ್ದೆ. ಎಲ್ಲರೂ ಗೋಳ್ತನಕ್ಕರು ಇಂಬಿ ಮಂಡೆ ಸುದ್ದಜ್ಜಿ ಮಾಡಿ ಒಲ್ಲ ಜಾಗನೇ ತಿಕ್ಕಿ ಜಂಬಿಗೆ ಒಂಜಿ ಅಡಂಗಿದು ಒಲ್ಲ ಫುಲ್ಲು ತಿಂತೊಲ್ಲ ತಂಬಿಗೆ ಅಂತ. ಆವಾಗ ಅವನೇನು ಹೇಳಿದ, ನಾನು ಎಲ್ಲ ಕಡೆಯಲ್ಲಿ ಅಡಗಿ ನೋಡಿದರೂ ಕೂಡ ಅಲ್ಲಿ ದೇವರಿದ್ದಾನೆ ಅಂತ, ದೇವರಿಲ್ಲದ ಜಾಗವೇ ಇಲ್ಲ ಅಂತ. ಅಂಥ ಶ್ರೇಷ್ಠ ಚಿಂತನೆ ಅದು ನಮ್ಮದು ಹಿಂದೂಗಳದ್ದು. ದೇವರು ಒಲಿಯುವುದು ಯಾರಿಗೆ? ಅದಕ್ಕೂ ಕನಕದಾಸರೇ ಉದಾಹರಣೆ ನಮಗೆ. ಉಡುಪಿಯಲ್ಲಿ ಹೋದರು ಅವರು, 100 ವರ್ಷದಿಂದ ಅಲ್ಲಿ ಇದ್ದಂಥ ಜನ ಕೃಷ್ಣನ ಪೂಜೆ ಮಾಡ್ತಾಯಿದ್ರು. ದಿನ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾಯಿದ್ರು, ಪೂಜೆ ಮಾಡ್ತಿದ್ರು, ಆರತಿ ಮಾಡ್ತಾರೆ. ಈಗಲೂ ನೋಡ್ತಿರಲ್ಲ, ದಿನಕ್ಕೊಂದು ರೀತಿಯ ಅವನಿಗೆ ಹೂವಿನ ಧಾರಣೆ ಅವನಿಗೆ ಮಾಡುವಂಥದ್ದು, ಬೇರೆ 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 ಎಲ್ಲ ಸೇವೆ ಮಾಡ್ತಾರೆ. ಅಲ್ಲಿಗೆ ಇವನು ಹೋದ, ಎಂಕಲವರ ಕೃಷ್ಣದೇವರಿ ಅಂತ ಊರ್ನು ಅಪ್ಪಂಜಮ್ಮೆ ಇದೆವು ಕುರ್ತಿಲಿ ಎಂಚಿದೆ ಮೀತಲ್ಲ ಇದ್ದಂತ ಹೋಯ್ತು, ಕಪ್ಪಲ್ಲ ಇದೆವು ಅಂತ ಅವನನ್ನು ಹೊರಗೆ ಹಾಕಿದ್ದು. ಅವನು ಹೊರಗೆ ಬಂದ, ಜಗಳ ಮಾಡಲಿಲ್ಲ. ಅವನು ಈಚೆ ಬದಿಯಲ್ಲಿ ಬಂದು ದೇವರ ಆರಾಧನೆ ಮಾಡಿದವ, ದೇವರ ಭಜನೆ ಮಾಡಿದವನು. 100 ವರ್ಷದಿಂದ ಅವರು ಏನೇನು ಪೂಜೆ ಮಾಡಿ, ಆರತಿ ಮಾಡಿ, ಪ್ರಸಾದ ಮಾಡಿ ಎಲ್ಲ ಮಾಡಿದರೂ ದೇವರು ಒಲಿಯದ ಆ ದೇವರು ಇವನ ಭಜನೆಗೆ ಒಲಿದರು. ಅದಕ್ಕೆ ಕನಕನ ಕಿಂಡಿ ಅಂತ ಹೇಳ್ತಾರೆ. ಅವನ ಕಡೆಗೆ ತಿರುಗಿದರು. ಭಕ್ತಿಯ ಪ್ರಧಾನ ಅಂತ, ಬೇರೆ ಯಾವುದಲ್ಲ. ನಿಮ್ಮ ಹಣ, ಅಧಿಕಾರ, ನಿಮ್ಮ ಹೂವಿನ ಸಮರ್ಪಣೆ, ನಿಮ್ಮ ಪ್ರಸಾದ ಯಾವುದೇ ಲೆಕ್ಕಕ್ಕಿಲ್ಲ, ಭಕ್ತಿ ಮಾತ್ರ ಲೆಕ್ಕ ಅಂತ. ಅದಕ್ಕೋಸ್ಕರ ಭಕ್ತಿ ಪ್ರಧಾನವಾದಂಥ ಚಿಂತನೆ ಅದು ನಮ್ಮದು. ಯಾರ ವಿರುದ್ಧ ಇಲ್ಲ, ನಾನು ಅವನನ್ನು ಮಾತ್ರ ಪೂಜೆ ಮಾಡೋದು, ಏಕಾಗ್ರತೆಯಿಂದ ಪೂಜೆ ಮಾಡೋದು. ಆ ಪೂಜೆಯ ವಿಧಾನ ಅದು ಭಜನೆ ನಮ್ಮದು. ಅದಕ್ಕೋಸ್ಕರ ಭಜನೆಯ ವೈಶಿಷ್ಟ್ಯ ಅಲ್ಲೇ ಇರುವಂಥದ್ದು. ಇಲ್ಲಿ ಬಂದು ನಾವು ತಾಳ ಹಾಕಿ ಭಜನೆಯನ್ನು ಹೇಳ್ತೇವೆ, ತುಂಬ ಜನರಿಗೆ ಸರಿ ರಾಗವೇ ಬರೋದಿಲ್ಲ, ನಮಗೆ ತಾಳನೂ ಬರಲಿಕ್ಕಿಲ್ಲ. ಆದರೂ ದೇವರಿಗೆ ಅದು ತಲುಪುತ್ತೆ. ಯಾಕೆಂದರೆ ನೀನು ಹೃದಯದಲ್ಲಿ ಅಂಥ ಭಕ್ತಿ ಇದೆ ಅಂತ. ಅದಕ್ಕೋಸ್ಕರ ಯಾರೋ ನನಗೆ ಸರಿ ತಾಳ ಹಾಕಲಿಕ್ಕೆ ಬರೋದಿಲ್ಲ ಮಾರ್ರೆ, ಸರಿ ನನಗೆ ರಾಗ ಇಲ್ಲ ಅಂತ ಯಾರು ಚಿಂತೆ ಮಾಡಬೇಕಾದ್ದಿಲ್ಲ ಅಂತ. ದೇವರವನಿಗೆ ಒಲಿತಾನೆ, ಯಾಕಂದರೆ ಭಕ್ತಿಯಿಂದ. ಮಧ್ಯದಲ್ಲಿ ಇನ್ಯಾರೂ ಇಲ್ಲ, ನೇರ ದೇವರ ಜೊತೆಯಲ್ಲಿ ಸಂಪರ್ಕ ನಮ್ಮದು. ಈಗ ಇಲ್ಲಿ ಭಜನೆ ಮಾಡ್ತಾರೆ, ಎಲ್ಲಿ ಮಾಡ್ತೀರಾ ನೀವು ಭಜನೆ? ಹಾಂ, ಇಲ್ಲಿ ಭಜನೆ ನಡೀತದೆ. ಇಲ್ಲಿ ಭಜನೆ ನಡೆಯುವಾಗ ದೇವರ ಜೊತೆಯಲ್ಲಿ ಸಂಪರ್ಕ, ಬೇರೆ ಪ್ರಶ್ನೆ ಇಲ್ಲ ನಮಗೆ. ನಾವು ಇನ್ನೆಲ್ಲ ಹರಟೆಗೆ ಮಾತಾಡಲಿಕ್ಕಿಲ್ಲ, ಮತ್ತೊಂದು ಮಾಡಲಿ, ನೀವು ಮಾಡಬಾರ್ದು. ಇಲ್ಲಿ ಭಜನೆ ಮಾಡ್ತಾ ಇದ್ದರೆ ಎಂಚಲ್ಲಿ ನಿನ್ನ ಬಾಲೆ ಸಾಲೆ ಹೋಗ್ಬೇನೋ ಎಂಚ ಪರಿಸರ ಅಂತ ಎಂಚ ಬರುತ್ತೆ, ಮಾತಾಡಲಿಕ್ಕಿಲ್ಲ ಯಾರು ಅಂತ. ನೀವು ಒಂದೋ ಭಜನೆ ಕೇಳಬೇಕಿಲ್ಲ, ಭಜನೆ ಹೇಳಬೇಕು, ಮುಗೀತು ಅಷ್ಟೇ. ಭಜನೆಯಲ್ಲಿ ನೇರ ದೇವರ ಜೊತೆಯಲ್ಲಿ ಸಂಬಂಧ ಬೆಳೆಸುವಂಥದ್ದು
ಅಂತಹ ಭಾರಿ ವೈಶಿಷ್ಟ್ಯಪೂರ್ಣವಾದಂಥ ಒಂದು ದೇವರ ಬಗ್ಗೆ ಇರುವಂಥ ವಿಶಿಷ್ಟವಾದಂಥ ಒಂದು ಪದ್ಧತಿ, ಅದು ಭಜನೆ. ಅದು ಇನ್ನೊಂದು ಭಾರಿ ವಿಶೇಷ ಭಜನೆಯಲ್ಲಿರುವಂಥದ್ದು, ಭಜನೆ ಅಂತ ಹೇಳುವಂಥದ್ದೇ ಅದು ವಿಭಜನೆ ಮಾಡುವುದಿಲ್ಲ ಅಂತ, ತುಂಡು ಮಾಡುವುದಿಲ್ಲ ಅಂತ, ಬೇರೆ ಮಾಡುವುದಿಲ್ಲ ಅದು ನಮ್ಮನ್ನು ಅಂತ. ಭಜನೆಯಲ್ಲಿ ಬಂದು ಕೂತ್ಕೊಳ್ತಾರೆ. ಇವತ್ತು ಯಾರ್ದು ಶುರು ಗೊತ್ತಿಲ್ಲ ನನಗೆ, ಒಂದು 10, 15, 20, 25 ಜನ ಇರ್ಬೋದು. ಭಜನೆ ಎಲ್ಲರಲ್ಲೂ ಒಟ್ಟು ಸೇರಿಸುವಂಥದ್ದು. ಪಕ್ಕದಲ್ಲಿ ಕೂತವನು ಯಾವ ಜಾತಿ ಅಂತ ನಾವು ಕೇಳಲಿಲ್ಲ, ಅಥವಾ ನಿನಗೇನಾದ್ರು ಭಾರಿ ಅಧಿಕಾರದಲ್ಲಿ ಸ್ಥಾನ ಇದೆಯಾ ಕೇಳಲಿಲ್ಲ, ನೀನು ಪೂಜೆ ದಿನ ಮಾಡುವಂಥ ಭಟ್ರ ಜಾತಿಯ ಕೇಳಲಿಲ್ಲ. ನೀವು ಭಜನೆಯಲ್ಲಿ ಕೂತ್ಕೊಂಡು ನೋಡಿ, ನಾವು ಅಕ್ಕಪಕ್ಕದಲ್ಲಿ ಯಾವ ಜಾತಿಯವನು ಅಂತ ಕೇಳಲಿಲ್ಲ, ಯಾವ ಸ್ಥಾನ ಅಂತ ಕೇಳಲಿಲ್ಲ, ಶ್ರೀಮಂತನ ಕೇಳಲಿಲ್ಲ, ಬಡವ ಕೇಳಲಿಲ್ಲ, ಕಪ್ಪ ಕೇಳಲಿಲ್ಲ, ಬಿಳಿಯ ಕೇಳಲಿಲ್ಲ, ಕೇಳಲೇ ಇಲ್ಲ ಅಂತ. ಇಡೀ ಸಮಾಜವನ್ನು ಒಂದು ಮಾಡುವಂಥ ಅದ್ಭುತವಾದಂಥ ಒಂದು ಶಕ್ತಿ ಇದ್ದರೆ ಅದು ಭಜನೆಯಲ್ಲಿರೋದು. ಅದಕ್ಕೋಸ್ಕರ ಭಜನೆಯನ್ನು ತಂದರು. ದೇವಸ್ಥಾನದ ಪೂಜೆ ಮಾಡಿದಾಗ ಪೂಜೆ ಭಟ್ರು ಅದರ ಗರ್ಭಗುಡಿಯೊಳಗೆ ಹೋಗಲಿಕ್ಕಿಲ್ಲ. ನಾವಿಲ್ಲಿ ನೇರ ದೇವರ ಜೊತೆಯಲ್ಲೇ ಇರೋದು. ದೇವರ ಒಂದು ಭಾವಚಿತ್ರವನ್ನು, ಮೂರ್ತಿಯನ್ನು ಇಟ್ಟುಕೊಂಡು ಕೆಲವು ಸತಿ ನಾವು ಭಜನೆ ಮಾಡ್ತಾ ಹೋಗ್ತೇವೆ. ಭಜನಾ ಮಂದಿರಗಳು ಪ್ರಾರಂಭ ಆಗಿರೋದು ಅದಕ್ಕೋಸ್ಕರ. ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು, ಯಾವ ಹೊತ್ತಿನಲ್ಲಿ ಬೇಕಾದರೂ ಪೂಜೆ ಮಾಡ್ಬೋದು, ಯಾವ ಹಾಡನ್ನು ಬೇಕಾದ್ರೂ. ಕೃಷ್ಣನ ಮೂರ್ತಿ ಇಟ್ಟುಕೊಂಡಿದೆ, ರಾಮನ ಭಜನೆ ಆಗ್ತದೆ ನಮಗೆ. ರಾಮನನ್ನು ಕೃಷ್ಣನನ್ನು ಒಂದೇ ರೂಪದಲ್ಲಿ ಕಾಣುವಂಥವ್ರು ನಾವು. ದುರ್ಗೆಯ ಪೂಜೆ, ಅಲ್ಲಿ ಕೃಷ್ಣನ ಮೂರ್ತಿ ಇರೋದು, ದುರ್ಗೆಯ ಪೂಜೆ ಹಾಗೆ ಆಗ್ತದೆ ನಮಗೆ. ದೇವರ ಜೊತೆಯಲ್ಲಿ ಒಂದು ಸಂಬಂಧ ಇರುವಂಥದ್ದು, ಎಲ್ಲರೂ ಒಟ್ಟಿಗೆ ಹೇಳುವಂಥದ್ದು. ಒಂದು ವಾಕ್ಯವನ್ನು ಹೇಳ್ತಾನೆ, ಹಾಡಿನ ಒಂದು ಗೆರೆಯನ್ನು, ಉಳಿದವರು ಎಲ್ಲರೂ ಒಟ್ಟಿಗೆ ಹೇಳೋದು. ಇದು ಇನ್ನೆಲ್ಲಿಯೂ ಕಾಣಲಿಕ್ಕಿಲ್ಲ. ಒಟ್ಟಿಗೆ ಹೇಳುವಾಗ ಅವನಿಗೆ ಅದೇ ಆ ದೇವರ ಜೊತೆಯಲ್ಲೇ ಸಂಬಂಧ. ಇನ್ನು ಅತ್ಲಾಗಿಲ್ಲ, ಅದಕ್ಕೆ ನಾನು ಇದು ಪಂಚಾಯತಿಗಿಲ್ಲ ಅಂತ. ಭಜನೆ ಮಾಡುವವರು ಪಂಚಾಯತಿಗೆ ಮಾಡಬಾರ್ದು, ಉಳಿದವರು ಪಂಚಾಯತಿಗೆ ಮಾಡಲಿಕ್ಕಿಲ್ಲ. ನಾವೆಲ್ಲರೂ ಈ ಒಂದು ಕಾರ್ಯಕ್ಕೆ ನಮಗೆ ಆ ಸಂದರ್ಭದಲ್ಲಿ ಅವರೊಟ್ಟಿಗೆ ಸೇರಲಿಕ್ಕೆ ಆಗದೇ ಇರ್ಬೋದು, ಮಾನಸಿಕವಾಗಿ ಸೇರಿಕೊಳ್ಬೇಕು ಅಂತ. ಅಂಥ ಅದ್ಭುತವಾದಂಥ ಶಕ್ತಿ ಇರುವಂಥದ್ದು ಅದು ಭಜನೆ. ಇವತ್ತು ಇನ್ನಷ್ಟು ಮತ್ತಷ್ಟು ಅವಶ್ಯಕತೆ ಇದೆ ಅಂತ. ಹಿಂದೂ ಸಮಾಜ, ನಾನು ಹೇಳಿದೆ, ಒಂದು ಅದ್ಭುತವಾದಂಥ ಸಮಾಜ. ವಿವೇಕಾನಂದರು ಅಲ್ಲಿ ಹೇಳಿದ್ರಲ್ಲ ಮೊದಲನೇ ವಾಕ್ಯ, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ತುಂಬ ಜನ ನೀವು ಕೇಳಿದಿರ, ಏನಂತ ಕೇಳಿದರೆ ಅಮೇರಿಕದ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಅಂತ. ಎದುರಿನಲ್ಲಿ ಒಂದು 7,000 ಜನ ಕೂತಿದ್ದಾರೆ. ಯಾರಂತ ಕೇಳಿದರೆ ನಮ್ಮಾಗಿದ್ದವರಲ್ಲ, ಪ್ರಕಾಂಡ ಪಂಡಿತರು, ವಿದ್ವಾಂಸರು. ಅದರಲ್ಲಿ ಮುಸಲ್ಮಾನ್ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಯಹೂದಿಗಳಿದ್ದಾರೆ, ಜೊರೆಸ್ಟಿಯನ್, ಜಗತ್ತಿನ ಎಲ್ಲ ಮತಗಳಿಗೆ ಸೇರಿದಂಥವ್ರು ಎದುರಿನಲ್ಲಿ ಕೂತಿದ್ದಾರೆ 7,000 ಜನ. ಯಾವಾಗ ಈ ವಾಕ್ಯ ಅವರು ಹೇಳಿದ್ರು, ಎಲ್ಲರೂ ಕೈ ಚಪ್ಪಾಳೆ ತರ್ತಾರೆ, ಕುಣಿದು ಕುಪ್ಪಳಿಸಿದರು. ಇವ ಯಾರು? ವಿವೇಕಾನಂದ. ಯಾರಿಗೂ ಗುರ್ತವೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಬೆಳಗ್ಗೆಯಿಂದ ಹೇಳಿದ್ರಂತೆ ಇವರ ಹತ್ರ, ವಿವೇಕಾನಂದ ನೀನು ಮಾತಾಡು ಅಂತ. ಬೇಡ ನೀವು ಮಾತಾಡಿ. ಅವರಿಗೆ ಹೆದರಿಕೆ ಆಗಿತ್ತಂತೆ, ಎಂತ ಮಾತಾಡೋದು, ಇಷ್ಟು ದೊಡ್ಡ ವಿದ್ವತ್ ಸಭೆಯಲ್ಲಿ ನಾನು ಎಂತ ಮಾತಾಡೋದು ಅಂತ. ಕೊನೆಗೆ ಮಧ್ಯಾಹ್ನ ಮೇಲೆ ಇವರಿಗೆ ಅವಕಾಶ ಸಿಕ್ಕಿದಾಗ ಇವರು ಮಾತಾಡಿರೋದು. ಅವರು ಯಾಕೆ ಕೈ ಚಾಪಳೆ ತಟ್ಟಿದ್ರು ಅಂತ ಕೇಳಿದರೆ, ಒಂದು ಹೊಸ ಸಂದೇಶ ಅದರಲ್ಲಿತ್ತು ಅಂತ. ಏನು ಸಂದೇಶ? ಆಗ ನಾನು ಹೇಳಿದೆ ಅಲ್ಲ, ದೇವರು ಒಬ್ಬನೇ, ನಾವೆಲ್ಲರೂ ಅವನ ಮಕ್ಕಳೇ ಅಂತ. ದೇವರು ಒಬ್ಬನೇ, ಜಗಳ ಮಾಡಬೇಡಿ, ಗೊಂದಲ ಮಾಡಬೇಡಿ, ದೇವರು ಒಬ್ಬನೇ ಇರೋದು, ನಾವೆಲ್ಲರೂ ಅವನ ಮಕ್ಕಳು ನಾವು ಅಂತ ಹೇಳುವಂಥ ಸಂದೇಶ ಅದು ಭಾರತದ ಸಂದೇಶ, ಅದು ಹಿಂದೂಗಳ ಸಂದೇಶ. 1000 ವರ್ಷಗಳಲ್ಲಿ ಅದನ್ನು ಮಾಡ್ಕೊಂಡು ಬಂದಂಥ ಸಂದೇಶ. ವಿವೇಕಾನಂದರಲ್ಲಿ ಇನ್ನೊಂದು ಅದ್ಭುತವಾದಂಥ ಒಂದು ವಿಚಾರನಿದೆ. ಅವರನ್ನು ಗುರುತು ಮಾಡಬೇಕಲ್ಲ, ನೀವು ಯಾರು ಅಂತ ಹೇಳಬೇಕಲ್ಲ. ನಾವು ಬೇರೆ ರಾಜ್ಯಕ್ಕೆ ಹೋದರೂ, ಬೇರೆ ಊರಿಗೆ ಹೋದರೂ ಅದನ್ನೇ ಹೇಳೋದು. ಬೇರೆ ದೇಶಕ್ಕೆ ಹೋದರೆ ಅಂತೂ ಕೇಳೋದೇ ಬೇಡ. ನೀವು ಯಾರು, ಹೂ ಆರ್ ಯು ಅಂತ ಕೇಳಿದರೆ, ಐ ಆಮ್ ಎನ್ ಇಂಡಿಯನ್ ಅಂತ ತಲೆ ಎತ್ತಿ ಎದೆ ಎತ್ತಿ ಭಾರಿ ದೊಡ್ಡ ಜನ ಅಂತ, ಐ ಆಮ್ ಎನ್ ಇಂಡಿಯನ್ ಅಂತ. ವಿವೇಕಾನಂದರಿಗೆ ಇಷ್ಟು ಚಪ್ಪಾಳೆ ಸಿಕ್ಕಿದೆ, ಇಷ್ಟೆಲ್ಲ ಗೌರವ ಸಿಕ್ಕಿದೆ. ಆವಾಗ ನೀವು ಯಾರು ಅಂತ ಕೇಳಿದಾಗ ಅವರು ಐ ಆಮ್ ಎನ್ ಇಂಡಿಯನ್ ಅಂತ ಹೇಳಲಿಲ್ಲ. ಅವ್ರೇನು ಹೇಳಿದ್ರು ಗೊತ್ತಾ? 1000 ವರ್ಷಗಳಲ್ಲಿ ಜಗತ್ತಿನ ಜನಕ್ಕೆ ಸುಖ ಕೊಟ್ಟಂಥ, ಶಾಂತಿ ಕೊಟ್ಟಂಥ, ನೆಮ್ಮದಿ ಕೊಟ್ಟಂಥ ನನ್ನ ಪ್ರೀತಿಯ ಭಾರತ ಯಾವುದಿದೆ, ಆ ಭಾರತದಲ್ಲಿ
ಸಾವಿರ ಸಾವಿರ ಜನ ಸಂತರು, ಮಹಂತರು, ಋಷಿಗಳು, ಮುನಿಗಳು, ತಪಸ್ವಿಗಳು ಯಾರಿದ್ರೋ ಅವರ ಪರಂಪರೆಗೆ ನಾನು ಸೇರಿದವನು ಅಂತ ಗುರ್ತು ಮಾಡಿಕೊಟ್ಟಾಗ ನೀವೇನಾದ್ರು ಹೇಳ್ತೀರಾ? ಯಾನೇ ಇಂಚಿನ ನಮ್ಮೇರಿ ಇಂಚ ಎನ್ನ ಅಜ್ಜರಿ ಇಂಚ ಯಾರು ಗುರುತು ಮಾಡಿಕೊಟ್ಟಿದ್ದೀರಾ? ಕೊಡಲೇ ಇಲ್ಲ. ನಾನೊಂದು ಅಖಂಡವಾದಂಥ ಹಿಂದೂ ಸಮಾಜಕ್ಕೆ ಸೇರಿದವನು, ನಾವು ಪರಿಚಯ ಮಾಡಿಕೊಡ್ಲಿಲ್ಲ ದುರ್ದೈವದಿಂದ. ಅದಕ್ಕೋಸ್ಕರ ನಮ್ಮದೊಂದು ಭಾರಿ ಶ್ರೇಷ್ಠವಾದಂಥ ಒಂದು ಪರಂಪರೆ, ಅದನ್ನು ನಾಶ ಮಾಡಲಿಕ್ಕೆ ಜಗತ್ತಿನ ಎಲ್ಲರೂ ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಮುಸಲ್ಮಾನರು ಬಂದರು, ಒಂದು 750 ವರ್ಷ ಕಾಲ ನಮ್ಮನ್ನು ಆಳಿದರು, ತುಳಿದ್ರು, ಅತ್ಯಾಚಾರ ಮಾಡಿದರು, ಮತಾಂತರ ಮಾಡಿದರು, ಹತ್ಯೆ ಮಾಡಿದರು, ಎಲ್ಲ ಮಾಡಿದರು. ಅದಾದಮೇಲೆ ಒಂದು 250 ವರ್ಷ ಕ್ರಿಶ್ಚಿಯನ್ರು ಬಂದರು, ಅವರು ನಮಗೆ ಅತ್ಯಾಚಾರ ಮಾಡಿದರು. ಅವರು ಅತ್ಯಾಚಾರ ಮಾಡಿದ್ದು ಮಾತ್ರ ಅಲ್ಲ, ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸಿದರು. ನಾವು ಏನು ಅಲ್ಲ ಅಂತ, ಹಿಂದೂ ಅಂತ ಹೇಳೋದೇ ಬೇಡ ಅಂತ. ಭಜನೆ ನಿಗ್ಲಿಗೆ ಮರಲ ಮಾರ್ಯಾರೆ ಅಂತ ಕೇಳಿದ್ವಿ. ನಿಗ್ಲಿ ತಾಳ ಕೊಟ್ಟು ನನ್ನ ನಿಗ್ಲಿ ಬೊಬ್ಬೆ ಮಾಡಿ ನನ್ನ ದೇವಿಯರು ಬರ್ಪೇರ ಅಂತೆಲ್ಲ ಕೇಳಿದರು. ನಮಗೆ ಸಂಶಯ ಆಯಿತು. ಅದಕ್ಕೋಸ್ಕರ ನಾವು ತುಂಬ ಜನ ಭಜನೆ ಬಿಟ್ಟಿದ್ದೇವೆ. ಈಗ ಮನೆಯಲ್ಲಿ ಭಜನೆ ಇತ್ತು, ಗೊತ್ತಿಲ್ಲ ಇಲ್ಲಿ ಏನು ಅಂತ. ನಿನ್ನೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ತುಡರ್ ಅಂತ ಹೇಳುವಂಥ ಒಂದು ಯುವಕ ಮಂಡಲದವರು ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಅವ್ರದ್ದು ಮೊದಲನೇ ಕೆಲಸ ಏನಪ್ಪ ಅಂದರೆ, ಎಲ್ಲ ಮನೆಯಲ್ಲಿ ಭಜನೆ ಆಗಬೇಕು ಅಂತ ಒಂದು ವಾರದಿಂದ, ಹೀಗೆ ನೀವು ಒಂದು ವಾರ ಮುಂದೆ ಮಾಡ್ತೀರಿ, ಅವರು ಒಂದು ವಾರದ ಕೊನೆ ನಿನ್ನೆ ಅವರು ಮನೆಗೆ ಹೋಗಿ ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ಭಜನೆ ಆಗಬೇಕು ಅಂತ. ಮೊದಲು ನಮ್ಮ ಮನೆಯಲ್ಲಿ ಭಜನೆ ಇತ್ತು, ನಮ್ಮ ಶಾಲೆಯಲ್ಲಿ ಭಜನೆ ಇತ್ತು. ಈಗ ಎಷ್ಟು ಜನರ ಮನೆಯಲ್ಲಿ ಭಜನೆ ಇದೆ? ಭಜನೆ ಬಯ್ಯಡು ಮಲ್ಪುಡು ಮಾರೆ ಅಂದು ಮಲ್ಪುಡು ಲ್ಯಾಂಡ ಕರಿವಾರಡು ಒಂಜಿ ಧಾರಾವಾಹಿ ಬೈದುಂಡು ಅವು ಇತ್ತು ಆ ಪುರ್ತುರೇ ಬತ್ತದ ಮಾರೆ ಎಂಚಿನ ಸನಿ ಇಂದು ಗೊತ್ತಿಜಿ ಅಂತ. ಶನಿ ಹೋಯ್ತು ನಮಗೆ, ಶನಿ ನಮಗೆ ತಲುಪಿದ್ದು, ನಮಗೆ ಅಂಟಿಕೊಂಡದ್ದು ಶನಿ ನಮಗೆ. ನಾವು ಭಜನೆ ಬಿಟ್ಟು ನಮ್ಮ ಮನೆಯಲ್ಲಿ ಎಲ್ಲಿ ಭಜನೆ ಇದೆ? ನಮ್ಮ ಯಾವುದೋ ಸಿನಿಮಾದ ಆ ಲಾಟ್ಪೋಟ್ ಹಾಡುಗಳನ್ನು ಹೇಳೋದು ಬಿಟ್ಟರೆ ಭಜನೆ ಎಲ್ಲಿದೆ? ದೇವರನ್ನು ಆರಾಧನೆ ಮಾಡುವಂಥ ಸಂಗತಿಗಳೆಲ್ಲಿದೆ ನಮಗೆ? ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಭಜನೆಗಳು ನಡಿಬೇಕಾಗಿತ್ತು. ಆದರೆ ನಾವು ಹಿಂದೂಗಳು ಇದೆಲ್ಲ ಏನು ಉಪಯೋಗ ಇಲ್ಲ ಅಂತ ಇಂಗ್ಲೀಷರು ಹೇಳಿದ್ದರ ಪರಿಣಾಮ ನಾವು ಅದನ್ನು ಒಪ್ಕೊಂಡೆವು ನಾವು. ಅದಕ್ಕೆ ನಾವು ಭಜನೆ ಮಾಡಲಿಲ್ಲ, ನಾವು ಭಜನೆ ಬಿಟ್ಟೆವು ನಾವು. ದೇವಸ್ಥಾನಕ್ಕೂ ಭಾರಿ ಕಷ್ಟದಲ್ಲಿ ಬರುವುದು ನಾವು. ಮತ್ತು ಯಾರೋ ಜ್ಯೋತಿಷ್ಯರು ಹೇಳ್ತಾರೆ, ಇಂಥವ್ರು ಹೇಳ್ತಾರೆ, ಇದೇ ಗೊಂಜಿ ದೋಷ ಉಂಡು ಮಾರ್ಯಾರೆ, ಅವು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಿನವಲ್ಲ ಹೋಗುದು ಅಥವಾ ಹೊರಗರ ಹೋಗುದು ಪೂಜೆ ಮಲ್ಪಡೋದು. ಆ ದೋಷಕ್ಕೋಸ್ಕರ ಬರೋದು, ಅವರು ನಂಬಿಕೆಯಿಂದ ಬರೋದಲ್ಲ. ಅದಕ್ಕೋಸ್ಕರ ನಾವು ದೋಷವು ಸರಿ ಹೋಗುವುದಿಲ್ಲ. ಇದು ನನ್ನ ಆದ್ಯಗತ್ಯತೆ, ನನ್ನ ಜೀವನದ ಒಂದು ಭಾಗ ಇದು ಅಂತ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಈಗ ಅಂತ. ಇದರ ಪರಿಣಾಮ ನಮ್ಮ ಸಮಾಜ ತುಂಡಾಗಿದೆ. ನಮ್ಮ ಸಮಾಜ ಜಾತಿಯ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ರಾಜ್ಯದ ಹೆಸರಿನಲ್ಲಿ, ಪಕ್ಷದ ಹೆಸರಿನಲ್ಲಿ, ಉತ್ತರ ದಕ್ಷಿಣದ ಹೆಸರಿನಲ್ಲಿ, ಬಿಳಿ ಕಪ್ಪಿನ ಹೆಸರಿನಲ್ಲಿ, ಓದದವನ ಹೆಸರಿನಲ್ಲಿ, ಈ ಎಲ್ಲ ಹೆಸರಿನಲ್ಲಿ ನಾವು ಬೇರೆ ಆಗಿಬಿಟ್ಟಿದ್ದೇವೆ ನಾವು. ಒಂದು ಸ್ವಲ್ಪ ಸಣ್ಣ ಸಂಗತಿ ಆದರೆ ಆಯಂಗೆ ಅಂಚಪಣ್ಯ ಪಂಡಿ ಅದಕ್ಕೋಸ್ಕರ ನಾನು ಆಯನೊಟ್ಟಿಗೆ ಇಪ್ಪಿದ್ದೇನು. ಇವನು ಬ್ಯಾರಿಗಳು ಬೈದರಾಗ್ತದೆ, ಕ್ರಿಶ್ಚಿಯನ್ರು ಬೈದರಾಗ್ತದೆ, ಏನು ಬೇಕಾದ್ರೂ ಆಗ್ತದೆ. ಭಾರಿ ಮಜಾ ಇತ್ತು. ನಾನೊಂದು ಮದುವೆಗೆ ಹೋಗಿದ್ದೆ, ಒಬ್ಬ ಬ್ರಾಹ್ಮಣರ ಮದುವೆಗೆ ಹೋಗಿದ್ದೆ ನಾನು. ಬ್ರಾಹ್ಮಣರ ಮನೆಗೆ ಮದುವೆಗೆ ಹೋದರೆ ಪಕ್ಕದ ಮನೆಗೂ ಇವನಿಗೂ ಅವನು ಭಟ್ರಿ, ಅವರಿಗೆ ಸ್ವಲ್ಪ ಸಮಾಧಾನ ಇರಲಿಲ್ಲ. ಆ ಮನೆಗೆ ಹೇಳಲಿಲ್ಲ. ನಾನು ಈ ಒಂದು ಅರ್ಧ ಗಂಟೆಗೆ ಒಬ್ಬ ಬ್ಯಾರಿ ಬಂದ, ಬಲೆ ಸಾಯ್ಬೇರಿ ಬಲೆ. ನಮಗೆ ತಲೆ ಉಂಟ? ನಮಗೆ ನಾವು ಯಾರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಳ್ಬೇಕು ಅಂತ ಹೇಳೋದು ನಮಗೆ ಮರ್ತೋಗಿದೆ. ನಮಗೆ ಉಡುಪಿಯಲ್ಲಿ ಎಂಜಿನ ಬ್ಯಾರ್ಲೇನ ಎಂಥದ್ದೊಂದು ಮಾಡ್ತಾರಲ್ಲ, ಉಡುಪಿಯಲ್ಲಿ ಮಾಡಿದ್ರಲ್ಲ, ಉರುಸಲ್ಲ, ಇಫ್ತಾರ್ ಕೂಟ ಮಾಡಿದರು. ನಾನು ಅವರು ಮಾಡಿದ್ದು ಸರಿಯ ತಪ್ಪ ಅಂತ ಅವ್ರ ಹತ್ರ ಹೇಳೋದಿಲ್ಲ ನಾನು, ಭಾರಿ ಗೌರವನಿತ್ತರು ಸ್ವಾಮೀಜಿಯವರು. ಆದರೆ ಇಫ್ತಾರ್ ಕೂಟ ಮಾಡಿದರೆ ಪರಿಣಾಮ ಎಂತ ಗೊತ್ತುಂಟ? ಅಲ್ಲಿವರೆಗೆ ಬ್ಯಾರಿಗಳಿಗೆ ಅಲ್ಲಿಗೆ ಒಳಗೆ ಬರುವ ದಾರಿ ಯಾವುದು ಅಂತ ಗೊತ್ತಿರಲಿಲ್ಲ, ಅವತ್ತು ಗೊತ್ತಾಯಿತು. ಎರಡನೇದು, ಅಲ್ಲಿ ಗೋವುಗಳನ್ನು ಶಾಲೆ ಇದೆ, ಎಲ್ಲಿ ಗೋವಿದೆ ಅಂತ ಗೊತ್ತಾಯಿತು. ಮೂರನೇದು, ಆ ಕೃಷ್ಣನ ಮೇಲೆ ಬಂಗಾರದ ಟೊಪ್ಪಿ ಅಲ್ಲ ಕಿರೀಟ
ಕಿರೀಟ ಇದೆ ಅಂತ ನಮಗೆ ತಲೆ ಇರುವುದಿಲ್ಲ ಅಂತ. ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಯಾವುದ್ಯಾವುದನ್ನು ಸೇರಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ನಮ್ಮದೇನು ಅಂತ ನಮಗೆ ಗೊತ್ತಾಗಬೇಕು. ನಾವೆಲ್ಲರೂ ಕೂಡ ಹಿಂದೂಗಳೇ. ನಾವು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ನಾವು ಆ ಜಾತಿ ಈ ಜಾತಿ ಅಂತಾಗಿರ್ಬೋದು. ಜಾತಿಯನ್ನು ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಜಾತಿಯ ಮಧ್ಯದಲ್ಲಿರುವಂಥ ದೇಶದಿಂದ ದ್ವೇಷದಿಂದ ಹೊರಗೆ ಬರಬೇಕು ನಾವು ಅಂತ. ಜಾತಿ ಮಧ್ಯದಲ್ಲಿ ದ್ವೇಷ ಇಲ್ಲ ನಮಗೆ, ಪದ್ಧತಿಗಳು ಬೇರೆ ಬೇರೆ ಅಷ್ಟೇ ನಮ್ಮದು. ಅದಕ್ಕೋಸ್ಕರ ಈ ಸಂಪ್ರದಾಯಗಳು ಯಾವುದಿದೆ ಅದು ಸಾವಿರ ಸಂಸ್ಕೃತಿ ಒಂದೇ ನಮ್ಮದು. ಇಡೀ ದೇಶ ನೋಡಿ, ನೀವು ನಮ್ಮನಿಗೆ ಹೇಳ್ತಾರೆ ಬಹುಸಂಸ್ಕೃತಿಯ ದೇಶ ಅಂತ. ಬಹುಸಂಸ್ಕೃತಿ ಇಲ್ಲವೇ ಇಲ್ಲ, ಇಲ್ಲಿ ಒಂದೇ ಸಂಸ್ಕೃತಿ ಇರೋದು. ಸಂಸ್ಕೃತಿ ಏನು ಅಂತ ಹೇಳಿದರೆ, ಬಹುಸಂಸ್ಕೃತಿ ಅಂತ ಹೇಳಿ ನಮ್ಮನ್ನು ತುಂಡು ಮಾಡಲಿಕ್ಕೆ ಹೊರಟಿದ್ದಾರೆ. ನಿಜವಾದ ನಮ್ಮ ಸಂಸ್ಕೃತಿ ಏನು? ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳನ್ನ ಹೇಗೆ ನೋಡೋದು ನಾವು? ಯಾರೊಬ್ಬಳನ್ನು 5-6 ವರ್ಷದೊಬ್ಬಳು ಹುಡುಗಿ ಇಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಳ್ಳಿ. ನಾನು ಅವಳ ಹತ್ರ ಕೇಳ್ತೇನೆ, ಅಮ್ಮ ನಿನ್ನ ಹೆಸರೇನು? ಅವಳು ನನ್ನ ಅಮ್ಮ. ಅಲ್ಲಿಗೆ ಆ ಜೋರು ಸಮಾರಾಯ ಅಲ್ಲಿ ನನ್ನ ಅಪ್ಪನೆಂಚ. ಆದರೆ ಆ ಹೆಣ್ಣಿನಲ್ಲಿ ನಾನು ತಾಯ್ತನವನ್ನು ನೋಡ್ತೇನೆ ಅಂತ. ಹೆಣ್ಣಂದರೆ ತಾಯಿಯೇ ಇಲ್ಲಿ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಮದುವೆ ಆಗುವಾಗ ಹೆಂಡತಿ ಎಲ್ಲಿಗೆ ಅಂತ ಹೇಳಿದರೆ ಒಂದು ಹಂತದಲ್ಲಿ ತಾಯಿಯ ಪಾತ್ರವನ್ನು ಹೆಂಡತಿಯೇ ವಹಿಸುವುದು, ನಿಮಗೆ ಗೊತ್ತಿರಲಿ. ಅಂಥ ಶ್ರೇಷ್ಠವಾದಂಥ ಒಂದು ಸ್ಥಾನ ತಾಯಿಗಿದೆ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳೆಲ್ಲ ನಮಗೆ ತಾಯಂದರು. ಇದು ಇಡೀ ದೇಶದಲ್ಲಿ ಒಂದೇ. ಕನ್ಯಾಕುಮಾರಿ ತಗೊಳ್ಳಿ, ನೀವು ಹಿಮಾಲಯ ತಗೊಳ್ಳಿ, ಅಟಕ್ ತಗೊಳ್ಳಿ, ಕಟಕ್ ತಗೊಳ್ಳಿ, ಎಲ್ಲ ಒಂದೇ. ಹಸು ಇದೆ. ತಾಯಿಯ ಎದೆ ಹಾಲಿನ ನಂತರ ನಮ್ಮನ್ನು ಜೀವನ ಪೂರ್ತಿ ನಮ್ಮನ್ನು ಬದುಕಿಸಿರೋದು ಹಸುವಿನ ಹಾಲು. ಅದು ಆಲಿಸ್ಟಿನ್ನು ಅದೆಲ್ಲ ಅಲ್ಲ, ಅದು ಎಲ್ಲ ಬೆರಕೆ. ಹಸು ಮತ್ತು ಹಂದಿ ಬೆರಕೆಯ ಹಸು ಅದು. ನಾವು ಬೇರೆ ಪುಂಡ ಇಟ್ಟು ಮಣ್ಣಿಟ್ಟು ಪೇರು ಹೆಚ್ಚಿಗೋರ್ಪುಂಡು ಅಂತ ನಾವು ಬೇರೆದಲ್ಲೇ ಇರೋದು. ಇಡೀ ದಿನ ಪೈಸಾ ಮಾಡೋದ್ರಲ್ಲಿ ಮಾತ್ರ ಇರೋದು ನಾವು. ಸ್ವದೇಶಿ ಹಸುಗಳು ಅಂತ ಯಾವುದಿದೆ, ಅದರ ಹಾಲು ನಮ್ಮ ತಾಯಿಯ ಹಾಲನ್ನ ಹತ್ತಿರ. ಮೊನ್ನೆ ಕೊರೋನಾ ಬಂತು. ಕೊರೋನಾ 2ನೇ ಅಲೆ ಆಯಿತು, 3ನೇ ಅಲೆ ಬರ್ತಾನೆ ಅಂತ ಟಿ ವಿಯಲ್ಲಿ ಪೇಪರ್ನಲ್ಲಿ. ಅವರಿಗೆ ಕಾಸು ಆಗಬೇಕಲ್ಲ, ಅದಕ್ಕೆ ಮಾಡಿದರು. ನಾನು ಹೇಳಿದೆ, ಅದು ಏನು ಹೇಳಿದರು ಅವರು, 3ನೇ ಅಲೆ ಬರ್ತದೆ, ಅದು ಮಕ್ಕಳಿಗೆ ಬರ್ತದೆ. ನಾನು ಅವಾಗ ಹೇಳ್ತಾ ಇದ್ದೆ, ಮಕ್ಕಳಿಗೆ ಬರೋದೇ ಇಲ್ಲ ಅಂತ. ಹುಟ್ಟಿದ ಮಗುವಿನಿಂದ 18-20 ವಯಸ್ಸಾಗೋಲ್ಲರಿಗೆ ಕೊರೋನಾ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದರೆ, ಅವನ ತಾಯಿಯ ಎದೆ ಹಾಲನ್ನು ಕುಡಿದವನು ಆದರೆ ಅವನಿಗೆ ಬರೋದಿಲ್ಲ. ತಾಯಿಯ ಎದೆ ಹಾಲಿನಲ್ಲಿ ಇದೆಲ್ಲವನ್ನು ಎದುರಿಸುವಂಥ ಡಾಕ್ಟರಿಗೆ ಗೊತ್ತುಂಟು, ಆ್ಯಂಟಿಬಾಡೀಸ್ ಅಂತ ಹೇಳ್ತೇವೆ, ಅದು ಇದೆ ಅದರಲ್ಲಿ ಅಂಥ ಜೀವಗಣಗಳ ಅದರಲ್ಲಿ ಇದೆ ಅಂತ. ಅದಕ್ಕೆ ಹತ್ತಿರ ಇರುವಂಥದ್ದು ನಮ್ಮ ಹಸುವಿನ ಹಾಲು. ಅದಕ್ಕೋಸ್ಕರ ಹಸುವಿನ ಹಾಲು ಅದು ನಮ್ಮನ್ನು ಬದುಕಿಸಿದೆ. ಗೊತ್ತಿರಲಿಲ್ಲ ನಮಗೆ ತುಂಬ ವರ್ಷಗಳ ಹಿಂದಿನವರೆಗೆ. ಹಿಂದೆ ಗೊತ್ತಿತ್ತು, ಮಧ್ಯದಲ್ಲಿ ಮಾಡ್ತಿದ್ದೇವೆ ನಾವು ಇಂಗ್ಲೀಷರು ಹೇಳಿ. ಅದಕ್ಕೋಸ್ಕರ ತುಂಬ ಜನ ಮಿರಪೇರು ಕೊರುಡ್ಚಿ ಅಂತ ಹೇಳಿ ಕಂಪೆನಿಯವರು, ಅವರು ಹಾಲಿನ ಪುಡಿ ಮಾಡುವ ಕಂಪೆನಿಯವರು, ಅವರಿಗೆ ವ್ಯಾಪಾರ ಬೇಕು. ನಾವು ಅವರು ಹೇಳಿದ್ದೇನೆ ನಂಬಿದೆವು ಮಂಗಗಳಾಗೆ. ಈಗ ಮತ್ತೆ ಒಂದು 15-20 ವರ್ಷದಿಂದ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಎದೆ ಹಾಲು ಕೊಡಿ. ನಮಗೆ ಗೊತ್ತಿತ್ತು, ಹಿಂದೆಲ್ಲ ನಾವು ಎದೆ ಹಾಲು ಕುಡಿದೇ ಬಂದಂಥವ್ರು. ಅಂಥ ಶ್ರೇಷ್ಠವಾದಂಥ ಹಸು ಅದು ಹಾಲು ಮಾತ್ರ ಕೊಡೋದಲ್ಲ, ಅದು ಸಗಣಿ ಆಗ್ತದೆ. ಇವತ್ತಿನ ಭೂಮಿಗೆ ವಿಷ ಹಾಕಿ ನಾವು ಅದನ್ನು ಬರ ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ಜೀವ ಕೊಡಬೇಕಾದ್ರೆ ಹಸುವಿನ ಸಗಣಿ ಬೇಕು. ಅದರ ಮೂತ್ರದಿಂದ ಅದನ್ನು ಅರ್ಕ ಮಾಡಿದರೆ ಎಲ್ಲ ರೋಗಗಳಿಗೂ ರಾಮಬಾಣ, ಕ್ಯಾನ್ಸರಿಗೂ ರಾಮಬಾಣ ಅಂತ ಇವತ್ತು ಅದನ್ನು ಸಂಶೋಧನೆ ಮಾಡಿದ್ದಾರೆ. ಅಂಥ ಹಸು ಅದು ನಮಗೆ ಜೀವ ಕೊಟ್ಟಿದೆ. ಅದಕ್ಕೋಸ್ಕರ ಅದು ತಾಯಿ. ನಾವು ಹಸುವನ್ನು ಕತ್ತರಿಸಬಾರ್ದು, ಗೋಹತ್ಯೆ ಮಾಡಬಾರ್ದು ಅಂತ ಹೇಳೋದು ಅದಕ್ಕೋಸ್ಕರ. ನಾವು ಗೋವನ್ನು ನಾವು ತಾಯಿ ಅಂತ ತಿಳ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಗೋಮಾತೆ ಅಂತ ಕರೀತೇವೆ. ಗೋಪೂಜೆ ಮಾಡೋದು ನಾವು ಅದಕ್ಕೋಸ್ಕರ. ನದಿಗಳಿದ್ದಾರೆ, ನದಿಗಳು ಅಂದರೆ ಅದು ಹರಿತಾ ಹೋಗ್ತದೆ. ಅದನ್ನು ಬರೀ ನೀರು ಅಂತ ಹೇಳಲಿಲ್ಲ ನಾವು. ಯಾರೋ ವಿಜ್ಞಾನ ಓದೋ ಹುಡುಗನ ಹತ್ರ ಅದು ಎಂಥದ್ದು ಕಡೆ H2O ಅಂತ ಹೇಳಿದ. ನಾವು H2O ಸಹ ಹೇಳಲಿಲ್ಲ, ನಾವು ಅದನ್ನು ತೀರ್ಥ ಅಂತ ಹೇಳಿದೆವು. ನಾವು ಮೊನ್ನೆ 17ನೇ ತಾರೀಕಿಗೆ
ಕಾವೇರಿ ತೀರ್ಥೋದ್ಭವ. ಸಾವಿರ ಜನ ಕಲ್ತವರು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಎಲ್ಲೆಲ್ಲ ಓಡ್ಕೊಂಡು ಬಂದಾರೆ. ಹೊರ ಇಂತುವುದು ಒಂಜಿಬೊಟ್ಟು ನೀರು ತರಕ್ಕೆ ಊರಡು, ಒಂಜಿಬೊಟ್ಟು ನಾಲೆಗೆ ಊರಡು ಅಂತ ಹೇಳುವಲ್ಲಿವರೆಗೆ ಜನ ಅಲ್ಲಿ ಹೋಗಿದ್ದಾರೆ. ಹೇಗೆಂದರೆ ತೀರ್ಥ ಅಂತ ನಮಗೆ, ನೇತ್ರಾವತಿ ತೀರ್ಥ ಅದು ನಮಗೆ. ಅಂಥ ಪವಿತ್ರವಾದಂಥ ಭಾವನೆ ನಮ್ಮದು. ಭೂಮಿ ಅಂತೂ ಅದು ನಮ್ಮ ತಾಯಿ ಅಂತ ನಾವು ಗ್ರಹಿಸಿದವರು. ಅದು ಮಾತೃಭೂಮಿ ನಮಗೆ, ಅದು ದೇವಭೂಮಿ ನಮಗೆ, ಅದು ವೇದ ಭೂಮಿ ನಮಗೆ, ಅದು ಪುಣ್ಯಭೂಮಿ ನಮಗೆ, ಅದು ಕರ್ಮಭೂಮಿ ನಮಗೆ. ಎಲ್ಲವೂ ಅದಕ್ಕೋಸ್ಕರ ಯಾವುದಾದ್ರು ಒಂದು ಕಟ್ಟಡ ಕಟ್ಟಬೇಕಾದರೆ ನಾವೊಂದು ಶಂಕುಸ್ಥಾಪನೆ ಮಾಡ್ತೇವೆ. ಶಂಕುಸ್ಥಾಪನೆ ಮಾಡಿ ಎಂತ ಕೇಳೋದು ಅಂತ ಹೇಳಿದರೆ, ದೇವರಲ್ಲಿ ತಾಯಿಯಲ್ಲಿ, ಭೂಮಿ ತಾಯಿಯಲ್ಲಿ ಒಂದು ಕ್ಷಮಾಪಣೆ ಕೇಳುವುದು. ನಿನಗೆ ನಾನು ಕೊಟ್ಟಿನಿಂದ ಪಿಕಾಸಿನಿಂದ ನೋವು ಮಾಡ್ತಾ ಇದ್ದೇನೆ, ನೀನು ನನ್ನನ್ನು ಕ್ಷಮಿಸು, ಮತ್ತೆ ಒಂದು ಆಶೀರ್ವಾದ ಮಾಡೋದು, ಈ ಕಟ್ಟೋಣ ಬೇಗ ಆಗಲಿ ಅಂತ. ಅಂದರೆ ತಾಯಿ ಅಂತ ತಿಳಿಯುವಂಥದ್ದು. ಕೃಷಿಕರು ಕೆಲಸಕ್ಕೆ ಹೋಗಬೇಕಾದ್ರೆ ಭೂಮಿಯ ಉಳುಮೆಗೆ ಹೋಗಬೇಕಾದ್ರೆ ಆ ಭೂಮಿಗೆ ಪೂಜೆ ಮಾಡಿ ಹೋಗೋದು ನಾವು. ಕಬಡ್ಡಿ ಆಗ್ತಾ ಇದ್ದಿಲ್ಲ, ಪ್ರೋ ಕಬಡ್ಡಿ. ಈ ಕಬಡ್ಡಿಯವರು ಎಂತ ಮಾಡ್ತಾರೆ ಗೊತ್ತಿಲ್ಲ, ಅದು ಸರಿಯಾದ ಕಬಡ್ಡಿ ಅಲ್ಲ. ಯಾಕೆಂದರೆ ನೆಲವನ್ನೇ ಮುಟ್ಟುವುದಿಲ್ಲ ನಾವು. ಕಬಡ್ಡಿ ನಮ್ಮ ದೇಶದ ಆಟ, ಅದು ನೆಲದಲ್ಲೇ ಹೊರಳಾಡುವಂಥ ಆಟ. ಅದು ಆಡಬೇಕಾದ್ರೆ ಸುರುವಿನ ಹೋಗಬೇಕಾದ್ರೆ ಅದನ್ನು ಮುಟ್ಟಿ ಅದನ್ನು ಹಣೆಗೆ ಹಚ್ಚಿಕೊಂಡು ಹೋಗುದು. ಆ ರೀತಿ ನಾವು ಭೂಮಿಯನ್ನು ನೋಡಿದವರು. ಈ ಭೂಮಿಗೋಸ್ಕರ ಸಾವಿರ ಜನ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಸಂಸ್ಕೃತಿ. ಇದು ಇಡೀ ದೇಶದಲ್ಲಿ ಒಂದೇ ಇದೆ. ಅಂಥ ಒಂದು ಸಂಸ್ಕೃತಿ, ಒಂದು ಧರ್ಮ ನಮ್ಮದು. ಅಂಥ ಜೀವನ ಮೌಲ್ಯಗಳನ್ನು ಇಟ್ಟುಕೊಂಡಂಥ ಒಂದು ಸಮಾಜ ನಮ್ಮದು. ಅದಕ್ಕೆ ನಮ್ಮ ಸಮಾಜದಲ್ಲಿ ಯಾವುದೇ ರೀತಿ ವಿಘಟನೆ ಆಗಬಾರ್ದು, ವಿಭಜನೆ ಆಗಬಾರ್ದು. ಅದಕ್ಕೆ ಭಜನೆ ಇರೋದು. ಈಗ 7 ದಿವಸ ನಾವೇನು ಭಜನೆ ಮಾಡ್ತೇವೆ, ಇದರಲ್ಲಿ ಅವನು ಇವನು ಮತ್ತೊಬ್ಬ ಇಲ್ಲ. ನಮಗೆ 125ಕ್ಕಿಂತ ಹೆಚ್ಚು ಮಂಡಳಿಗಳು ಇಲ್ಲಿಗೆ ಬಂದು ಭಜನೆ ಮಾಡ್ತದೆ. ನಾವೆಲ್ಲರೂ ಅವರನ್ನು ಸ್ವಾಗತ ಮಾಡ್ತೇವೆ, ಎಲ್ರಿಗೂ ಅವರಿಗೆ ಗೌರವವನ್ನು ಕೊಡ್ತೇವೆ. ನಾವು ಯಾರು ಬೇಕಾದರೂ ಆಗಲಿ ಅಂತ. ಅದಕ್ಕೋಸ್ಕರ ಇವತ್ತು ಇಂಥ ದೊಡ್ಡ ಒಂದು ಆಕ್ರಮಣ ಹಿಂದೂ ಸಮಾಜದ ಮೇಲೆ ಮುಸಲ್ಮಾನರಿಂದ ಆಗ್ತದೆ, ಕ್ರಿಶ್ಚಿಯನ್ರಿಂದ ಆಗ್ತದೆ. ಇನ್ನು ಮಧ್ಯದಲ್ಲಿ ಒಂದು ಕಮ್ಯುನಿಸ್ಟು, ಇಲ್ಲಿ ಸ್ವಲ್ಪ ಕಮ್ಯುನಿಸ್ಟ್ ಇತ್ತು, ಈಗೇನಾಗಿದೆ ಗೊತ್ತಿಲ್ಲ. ಅವು ಕೆಂಪು ಮಾತಾ ಇನ್ನು ದಿಕ್ಕದು ಕೇಸರಿ ಆತನ ಯೋಜನವು ಆಯ್ತಾ, ಬಣ್ಣ ಬೋದು. ಅದು ಇದೆ ದೇಶದಲ್ಲಿ. ಅವರ ಏಜೆಂಟ್ಗಳಿದ್ದಾರೆ, ಅವರು ಬುದ್ಧಿಜೀವಿಗಳು ಅಂತ, ದುರ್ಬುದ್ಧಿ ಜನ ಅವರಿದ್ದಾರೆ. ಮೊನ್ನೆ ಒಬ್ಬ ತಮಿಳ್ನಾಡಿನಲ್ಲಿ ಒಬ್ಬ ದೊಡ್ಡ ಸಿನಿಮಾ ಆ್ಯಕ್ಟರ್, ಭಾರಿ ಆ್ಯಕ್ಟಿಂಗ್ ಆ್ಯಕ್ಟೇ ಮಾಡಿದ ಮೊನ್ನೆ, ಕಮಲ್ ಹಾಸನ್ ಅಂತ ಅವನ ಹೆಸರು. ಅವ ಹೇಳಿದ ಚೋಳರು ಅವರು ಹಿಂದೂಗಳೇ ಆಗಿರಲಿಲ್ಲ, ಆ ಕಾಲದಲ್ಲಿ ಹಿಂದೂಗಳಿಲ್ಲ. ಇವನಿಗೆ ಮಂಡಿಸುತ್ತಿಲ್ಲ, ಯಾರು ಪೈಸೆ ಕೊಡ್ತಾರೆ ಅಂತ ಒಟ್ಟರಸಿ ಮಾತಾಡೋದು. ಇವ ಸಾವಿರ ವರ್ಷದಿಂದ ನಾವು ಹಿಂದೂಗಳೇ. ಇಲ್ಲೊಂದು ದೊಡ್ಡ ಪರಂಪರೆ ಇಲ್ಲಿ ಹರಿದು ಬಂದಿದೆ. ಜಗತ್ತಿನ ಜನಕ್ಕೆ ಒಳ್ಳೆ ಮಾಡಿದಂಥ ಜನ ನಾವು. ನಾನಾಗ ಹೇಳಿದೆಲ್ಲ, ಇಡೀ ಜಗತ್ತಿಗೆ ಒಳ್ಳೆಯದು ಮಾಡುವಂಥ ಚಿಂತನೆ ಇರುವಂಥ ಒಂದು ಸಮಾಜ ಅದು ಹಿಂದೂ ಸಮಾಜ. ಹೀಗೆ ಎಲ್ಲರೂ ನಮ್ಮನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಈ ಊರಿನ ಸುತ್ತಮುತ್ತಲಿನ ಜನ ನಾವೆಲ್ಲರೂ ಒಂದಾಗಿ ಯೋಚನೆ ಮಾಡ್ಬೋದಾ? ಅದಕ್ಕೆ ಭಜನೆ ಅಂತ ನಾನು ಯೋಚನೆ ಮಾಡಿದ್ದೇನೆ. ಅದಕ್ಕೆ ವಿಭಜನೆ ಇಲ್ಲ ನಮ್ಮ ಹತ್ರ, ಯಾರು ಬೇಕಾದ್ರೂ ಬರ್ಬೋದು. ಅದಕ್ಕೆ ನೀವು ಪಕ್ಷವನ್ನು ಇಟ್ಕೊಳ್ಬೇಡಿ, ಜಾತಿಯನ್ನು ಇಟ್ಕೊಳ್ಬೇಡಿ, ಅಥವಾ ಬಣ್ಣವನ್ನು ಇಟ್ಕೊಳ್ಬೇಡಿ, ಶ್ರೀಮಂತ ಬಡವ ಇಟ್ಕೊಳ್ಬೇಡಿ. ಎಲ್ಲರೂ ಬಂದು ಭಾಗವಹಿಸುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ ಅದು ಭಜನೆ. ಇದರಲ್ಲಿ ಗಂಡಸರು ಇರ್ಬೋದು, ಹೆಂಗಸರು ಇರ್ಬೋದು, ಎಲ್ಲರೂ ಭಾಗವಹಿಸುವಂಥದ್ದು ಇನ್ನೆಲ್ಲಿದೆ ಹೇಳಿ ನೀವು? ಎಲ್ಲರೂ ಭಾಗವಹಿಸೋದು, ಎಲ್ಲರೂ ಹೇಳುವಂಥದ್ದು, ಎಲ್ಲರೂ ಒಟ್ಟಾಗಿ ಹೇಳುವಂಥದ್ದು. ಇದು ಇನ್ನೆಲ್ಲಿ ಸಿಗಲಿಕ್ಕಿಲ್ಲ ನಮಗೆ. ಅದಕ್ಕೆ ದೇಶವನ್ನು, ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಆರಾಧನೆ ಮಾಡಬೇಕು. ನಮ್ಮ ಹಿಂದೆ ನಮ್ಮ ದೇಶವನ್ನು ಉಳಿಸ್ತಾ ಇದ್ದದ್ದು ನಮ್ಮ ದೇವಸ್ಥಾನಗಳು. ದೇವಸ್ಥಾನ ಒಂದು ಶಾಲೆಯನ್ನು ನಡೆಸಬೇಕು. ಹಿಂದೆ ದೇವಸ್ಥಾನ ಒಂದು ಕಲಾ ಪೋಷಣೆ ಮಾಡಬೇಕು, ನೃತ್ಯನೋ ಸಂಗೀತನೋ ಈ ರೀತಿ ಯಾವುದಾದ್ರು ಒಂದು ಕಲೆಯನ್ನು ಪೋಷಣೆ ಮಾಡಬೇಕು ಅಂತ. ದುರ್ದೈವದಿಂದ ಅದು ಹೋಗಿ ಅದು ಬರೀ ಒಂದು ವ್ಯಾಪಾರದ ಕೇಂದ್ರ ಆಗಿಬಿಟ್ಟಿದೆ ಇವತ್ತು ದೇವಸ್ಥಾನ. ಈ ದೇವಸ್ಥಾನ ನೀವು ಮತ್ತೆ ಪುನರುಜ್ಜೀವನ ಮಾಡ್ತಾ ಇದ್ದೀರಾ. ಈ ದೇವಸ್ಥಾನ ಇರುವುದು ಬರೀ ಯಾವುದೇ ಸೇವೆ ಮಾಡಲಿಕ್ಕೆ, ಅಲ್ಲಿ ಬಂದು ಒಂದು 100 ರೂಪಾಯಿ ಕೊಟ್ಟರೆ, 500 ರೂಪಾಯಿ ಕೊಟ್ಟರೆ, 1000 ರೂಪಾಯಿ ಕೊಟ್ಟರೆ ಯಾವುದೋ ಒಂದು ಸೇವೆ ಮಾಡಿ ಫಲ ಕೊಡುವುದು ಮಾತ್ರ ಅಲ್ಲ.
ಅದರ ಬದಲು ಎಲ್ಲರನ್ನು ಒಟ್ಟು ಮಾಡುವಂಥದ್ದು. ನಾವೆಲ್ಲರೂ ಹಿಂದೂಗಳು, ನಾವು ಒಂದು, ಯಾಕೆಂದರೆ ನಾವು ಬಂಧುಗಳು ಅಂತ. ಒಬ್ಬರಿಗೊಬ್ಬರಿಗೆ ನಮ್ಮ ಸಂಬಂಧ ಇರುವಂಥದ್ದು ದೇವರನ್ನು ಆರಾಧನೆ ಮಾಡುವುದರಲ್ಲಿ ನಮಗೆ ಒಂದು ಸಂಬಂಧ ಉಂಟು. ನಮಗೆ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥದ್ದು ಸಂಬಂಧ ಉಂಟು. ಮೊನ್ನೆ ದೀಪಾವಳಿ ಬಂತು, ಎಷ್ಟು ಕೋಟಿ ಕೋಟಿ ದೀಪ ಹಚ್ಚಿದೆವಲ್ಲ. ಅಯೋಧ್ಯೆಯಲ್ಲಿ ಗಿನ್ನಿಸ್ ದಾಖಲೆ 15,67,000 ದೀಪಗಳನ್ನು ಮೊನ್ನೆ ಅಲ್ಲಿ ಸರಯೂ ನದಿಯ ದಡದಲ್ಲಿ ಹಚ್ಚಿದೆವು. ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಒಂದು ಕಾರ್ಯ, ನೆನಪಿಟ್ಕೊಳ್ಳಿ. ನಾವು ಜಗತ್ತಿಗೆ ಬೆಳಕು ಕೊಡುವರು. ಮೊನ್ನೆ ಆದಂಥ ಒಂದು ಘಟನೆ ನಿಮಗೆ ಗೊತ್ತಿರ್ಬೋದು. ಇಂಗ್ಲೆಂಡ್ ನಮ್ಮ ದೇಶವನ್ನು 200 ವರ್ಷ ಕಾಲ ಆಡಿತು. 200 ವರ್ಷ. ನಾನಾಗೆ ಹೇಳಿದಲ್ಲ, ನಿಮಗೆ ಏನೂ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಅಂತ ಹೇಳಿ ನಮ್ಮನ್ನು ತುಳಿದು ಅಪಮಾನ ಮಾಡಿ ನಮ್ಮ ತಲೆಯನ್ನೆಲ್ಲ ಮಂಡಸುದ್ದ ಇಲ್ಲದ ಹಾಗೆ ಮಾಡಿದಂಥ ಜನ ಇಂಗ್ಲೀಷರು. ಅದರ ಒಬ್ಬ ಪ್ರಧಾನಿ ಇದ್ದ, ಚರ್ಚಿಲ್ ಅಂತ. ಅವ ಹೇಳಿದೆ, ಭಾರತಕ್ಕೆ ಸ್ವಾತಂತ್ರ್ಯನ ಕೊಟ್ಟರೆ ಆ ದೇಶದಲ್ಲಿ ಆ ದೇಶವನ್ನು ನಡೆಸುವಂಥ ನಾಯಕ ಯಾರಿದ್ದಾನೆ ಅದು ಪೂರ್ತಿ ನಾಶ ಆಗಿ ಹೋಗ್ತದೆ, ಗಲಾಟೆ ದೊಂಬಿಗಳಾಗ್ತದೆ ಅಂತ ಹೇಳಿದ್ದ. ಇನ್ನು ಅವರು ಇದ್ದ ಕಾಲದಲ್ಲಿ ಕ್ಲಬ್ಗಳುಂಟಲ್ಲ, ಇಲ್ಲಿ ಕೆಲವೆಲ್ಲ ಇಸ್ಪೀಟ್ ಕ್ಲಬ್ಬು, ಮತ್ತೊಂದು ಕ್ಲಬ್ಬು, ಹಾಗೆ ಇಂಗ್ಲೀಷರಿಂದ ಬಂದದ್ದು ಅದೆಲ್ಲ ಕ್ಲಬ್ಗಳಿತ್ತು, ಇಂಗ್ಲೀಷನ್ನು ನಡೆಸುವಂಥ ಕ್ಲಬ್ಗಳು. ಭಾರತದಲ್ಲಿ ನೋಡಿ ಎಂಥ ಡೋಂಗಿ ಜನ ಅಂತ. ಅಲ್ಲಿ ಆ ಕ್ಲಬ್ಗಳಲ್ಲಿ ಒಳಗೆ ಹೋಗಬೇಕಾದ್ರೆ ಒಂದು ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ನಲ್ಲಿ ಏನು ಬರೆದಿದ್ದಾರೆ ಅಂತ ಕೇಳಿದರೆ, ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಒಳಗೆ ಪ್ರವೇಶ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ನಾಯಿಗಳು ಮತ್ತು ಭಾರತೀಯರು ಒಂದೇ ಅಂತ, ಹಿಂದೂಗಳು ಒಂದೇ ನೀವು ಅಂತ. ಈಗ ಎಂಥ ಒಂದು ಬದಲಾವಣೆ ಆಗಿದೆ ನೋಡಿ. ಆ ರೀತಿ ನಮ್ಮನ್ನು ಅಪಮಾನ ಮಾಡಿ, ಅನ್ಯಾಯ ಮಾಡಿ, ತುಳಿದು, ಇಲ್ಲಿಂದ ಹಣ ದೋಚಿ, ಇಲ್ಲಿಂದ ಎಲ್ಲ ವಸ್ತುಗಳನ್ನು ದೋಚಿ, ಗುರುಕುಲ ಪದ್ಧತಿಯನ್ನು ತೆಗೆದು ಇಲ್ಲಿಯ ಕೈಗಾರಿಕೆಗಳನ್ನು ನಾಶ ಮಾಡಿ ಎಲ್ಲ ಮಾಡಿದಂಥ ದೇಶ ಇಂಗ್ಲೆಂಡ್ ಯಾವುದಿದೆ ಅದು ಇವತ್ತು ಗತಿ ಇಲ್ಲದೆ ಹೋಗಿದೆ. ಗತಿ ಇಲ್ಲ ಅದಕ್ಕೆ. ಇಂಗ್ಲೆಂಡ್ನಲ್ಲಿ ಅಲ್ಲಿದ್ದಂಥ ಇಂಗ್ಲೀಷರು ಯಾರಿದ್ರು ಅವರಿಗೆ ಯಾರಿಗೂ ಕೂಡ ನಡೆಸಲಿಕ್ಕೆ ಆಗದಂಥ ಸ್ಥಿತಿ ಬಂದುಬಿಟ್ಟಿದೆ. ಮೊನ್ನೆ ಕನ್ಸರ್ವೇಟಿವ್ ಪಾರ್ಟಿಯಲ್ಲಿ ಎಲ್ಲ ಮಾಡಿ ಒಬ್ಬಳು ಟ್ರಸ್ ಅಂತ ಹೇಳುವಂಥವಳನ್ನು ಪ್ರಧಾನಮಂತ್ರಿಯಿಂದ ಘೋಷಣೆ ಮಾಡಿದರು. 45 ದಿವಸದಲ್ಲಿ ಅವರು ರಾಜೀನಾಮೆ. ಎನ್ನಡ್ತಾ ಅಪ್ಪಾಜಿ ಮಾತಾಡಿ ಮಾತಾ ಪೋತುಂಡು 3 ಪೈಸಲಿಜಿ ನಾಲೆಜಿ ಮಾತಾ ಪೋತುಂಡು ಅಂತ ಏರು ನಾನು ಒಂದು 2-3 ಜನ ಇದ್ದರು. ಕಡೆಗೆ ಎಲ್ಲ ಹಿಡಿದು ಎನ್ನಡ್ತಾ ಅಪ್ಪಾಜಿ ಎಲ್ಲ ಇಂಗ್ಲೀಷರು, ಆ ಬಿಳಿ ಬಣ್ಣದ ಜನ, ಅವರನ್ನೇ ನಾವು ಪೂಜೆ ಮಾಡೋದು. ಅಂಥ ಬಿಳಿ ಬಣ್ಣದ ಜನ ಹೇಳಿದರೆ ಎನ್ನಡ್ತಾ ಅಪ್ಪಾಜಿ. ಕೊನೆಗೆ ಇಡೀ ಆ ಪಾರ್ಟಿ ಒಕ್ಕರಲಿಂದ ಆಯ್ಕೆ ಮಾಡಿರೋದು ಭಾರತದ ಋಷಿ ಸುನಾಕರನ್ನು. ಅವ್ರು ಹೇಳಿದ್ರಲ್ಲ ನಾಯಿಯನ್ನು ಮತ್ತು ಭಾರತೀಯರನ್ನು ಒಳಗೆ ಬಿಡಬೇಡಿ ಅಂತ. ಇವತ್ತು ಅದೇ ಭಾರತೀಯ ತನ್ನ ನಾಯಿಯೊಟ್ಟಿಗೆ ಪ್ರಧಾನಮಂತ್ರಿ ಕಚೇರಿಯಲ್ಲಿದ್ದಾನೆ. ಇಡೀ ದೇಶ ನಮ್ಮದು ಒಂದು ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಆಗ್ತಾಯಿದೆ. ಸ್ವಾತಂತ್ರ್ಯ ಪಡೆದರೆ ಇವತ್ತು ಇಂಗ್ಲೆಂಡ್ ಹಾಗಾಗಿದೆ, ಅದನ್ನು ಉಳಿಸಲಿಕ್ಕೆ ಭಾರತೀಯ ಬೇಕು ಇವತ್ತು. ನಾನು ಹೇಳಿದೆ ಹಾಗೆ ಜಗತ್ತು ಪರಿವರ್ತನೆ ಆಗ್ತಾ ಇದೆ ಅಂತ. ಒಂದು 2-3 ತಿಂಗಳ ಹಿಂದೆ ಮೆಕ್ಸಿಕೋ ಅಂತ ಹೇಳುವಂಥ ಒಂದು ದೇಶದ ಅಧ್ಯಕ್ಷ ಅವ ಹೇಳಿದ, ಕಂಡಮಟ್ಟೆ ಗಲಾಟೆ ಆಗ್ತಾ ಉಂಟು ಜಗತ್ತಿನಲ್ಲಿ, ರಷ್ಯಾ ಮತ್ತು ಉಕ್ರೇನ್, ಇಲ್ಲಿ ಅಮೇರಿಕ ಮತ್ತು ಚೀನಾ, ಈ ಕಡೆಯಲ್ಲಿ ಇಸ್ರೇಲ್ನ ಹತ್ರ ಎಲ್ಲ ಗಲಾಟೆ. ಇದನ್ನು ನಿಲ್ಲಿಸೋದು ಯಾವಾಗ ಅಂತ. ಹೀಗೆ ಹತ್ಯೆ ಆದರೆ, ರಕ್ತಪಾತ ಆದರೆ ಯಾರು ಅದಕ್ಕೆ? ಒಂದು ವಿಶ್ವಸಂಸ್ಥೆ, ಇನ್ನೊಬ್ಬ ಪೋಪು, ಆಮೇಲೆ 3ನೇ ಹೆಸರಿದ್ದದರಲ್ಲಿ ನರೇಂದ್ರ ಮೋದಿ ಅವ್ರದ್ದು. ಅವರು ಮಾತ್ರ ಇದನ್ನು ಸರಿ ಮಾಡಬಲ್ಲವರು. ಅಮೇರಿಕ ಭಾರಿ ದೊಡ್ಡಣ್ಣ ಅಂತ ಹೇಳ್ತಾ ಇರುವಂಥ ದೇಶನ ಎದ್ದು ಕೇಳುವರೇ ಇಲ್ಲ. ಅವನಿಗೆ ಮಾತಾಡಲಿಕ್ಕೆ ದಮ್ಮೇ ಇಲ್ಲ ಅವನಿಗೆ. ಭಾರತಕ್ಕೆ ಇವತ್ತು ದಮ್ ಬಂದಿದೆ. ಅದಕ್ಕೋಸ್ಕರ ಭಾರತದ ಜನ ನಾವು ಒಂದಾಗ್ತೇವಾ? ಈ ಒಟ್ಟಾಗುವುದು ಒಂದಾಗುವುದು ಯಾವುದಿದೆ ಆ ಕಾರ್ಯ ಮಾಡಲಿಕ್ಕೆ ಸಣ್ಣ ಒಂದು ವ್ಯವಸ್ಥೆ, ಹಳ್ಳಿಗಳಲ್ಲಿ ಇರುವಂಥ ವ್ಯವಸ್ಥೆ, ಅದು ಭಜನೆ. ಅದಕ್ಕೋಸ್ಕರ ಭಜನೆಯ ಮುಖಾಂತರ ಇಡೀ ಗ್ರಾಮದ ಜನ ನಾವೆಲ್ಲರೂ ಈ ದೇವರ ಮಕ್ಕಳು, ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ದೇವರ ಹೆಸರು ಏನು ಬೇಕಾದ್ರೂ ಇಟ್ಕೊಳ್ಳಿ, ನಮಗೆ ದೇವರ ಬಗ್ಗೆ ನಂಬಿಕೆ ಇದೆ. ನಮಗೆ ಆ ನಂಬಿಕೆಯನ್ನು ಇನ್ನಷ್ಟು ಬಲ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಭಜನೆ ಹೇಳ್ಕೊಡ್ತೇವಾ?
ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಉಂಟಾ ನಮ್ಮ ಮನೆಯಲ್ಲಿ? ಮಕ್ಕಳು ನೀವಲ್ಲ, ನೀವು ಬಿಡಿ, ನಿಮಗೆಲ್ಲ ವಯಸ್ಸಾಗಿದೆ, ಇನ್ನು ಕಡೆಗೆ ಎಂತ ಮಾಡೋದು, ಮತ್ತು ದೇವರಿಗೆ ನಮಸ್ಕಾರ ಮಾಡ್ತಾನೆ ಹೊತ್ತು. ನಮ್ಮ ಮಕ್ಕಳು ದೇವರಿಗೆ ನಮಸ್ಕಾರ ಮಾಡ್ತಾರಾ? ನಮ್ಮ ಮಕ್ಕಳು ದೇವರಿಗೆ ಬೆಳಿಗ್ಗೆ ದೀಪ ಹಚ್ಚುತ್ತಾರಾ? ನಮ್ಮ ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಏನಾದ್ರು ಗೊತ್ತುಂಟಾ ನಮಗೆ? ಇವತ್ತು ಮತ್ತೆ ಮತ್ತೆ ಇದು ಅನಿವಾರ್ಯ ಆಗ್ತಾ ಇದೆ. ನಮ್ಮ ಮಕ್ಕಳು ಒಳ್ಳೇದಾಗಬೇಕು ಅಂತಾದರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತಾರೆ, ತಂದೆ ತಾಯಿನ ಗೌರವದಿಂದ ನೋಡ್ಕೊಳ್ಬೇಕು ಅಂತಾದರೆ ನಾವು ಈ ಪದ್ಧತಿಗಳನ್ನು ಕಲಿಸ್ಬೇಕು. ರಾಮಾಯಣ ಓದಿದರೆ ಅವನ ಅಪ್ಪನ ಮಾತನ್ನು ವ್ಯತ್ಯಾಸ ಮಾಡಿದಾರ, ಅಮ್ಮನ ಮಾತನ್ನು ವ್ಯತ್ಯಾಸ ಮಾಡಿದಾರ, ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಶಕ್ತಿ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಮ್ಮ ಮಕ್ಕಳಿಗೆ ಹೇಳಬೇಕಲ್ಲ ನಾವು. ನಾನು ಒಂದು ಮುಳ್ಳೇರಿಯಾ ಅಂತ ಒಂದು ಜಾಗಕ್ಕೆ ಹೋಗಿದ್ದೆ. ನಾನು ಅಲ್ಲಿ ಒಂದು ವೃದ್ಧಾಶ್ರಮ, ನಾನಲ್ಲಿ ಹೋದ ವೃದ್ಧಾಶ್ರಮ ಅಂತ ಗೊತ್ತುಂಟಲ್ಲ, ಪ್ರಾಯ ಆದವರು ಅಂದ್ಕೊಂಡೋಗಿ ಬಿಡ್ತಾರೆ. ನಾನು ಅಲ್ಲಿದ್ದವರೇನಲ್ಲಿ ಮಾತಾಡ್ಸಿದ್ರೆ ಒಂದು ಹೆಂಗಸಿದ್ರು, ಸುಮಾರು ಒಂದು 65 ವಯಸ್ಸು, ಮೈ ತುಂಬ ಚಿನ್ನ, ಇಲ್ಲಿ ಚಿನ್ನ, ಇಲ್ಲಿ ಚಿನ್ನ, ಇಲ್ಲಿ ಚಿನ್ನ, ಎಲ್ಲ ಚಿನ್ನ. ನಾನು ಕೇಳಿದೆ, ನಿಮಗೆ ಮನೆಯಲ್ಲಿ ಯಾರು ಇಲ್ವಾ ಅಂತ. ಆವಾಗ ಅವ್ರು ಹೇಳಿದರು, ನನಗೆ 2 ಜನ ಮಕ್ಕಳಿದ್ದಾರೆ ಅಂತ. ಎಲ್ಲಿದ್ದಾರೆ ಅಂತ ಕೇಳಿದೆ. ಅಮೇರಿಕದಲ್ಲಿದ್ದಾರೆ ಅಂತ ಹೇಳಿದರು. ನಾನು ಕೇಳಿದೆ, ಅವರು ಬರೋದಿಲ್ವಾ ಅಂತ. ಬರ್ತಾರೆ ಮಾರ್ಯಾರೆ. ಯಾವಾಗ ಬರ್ತಾರೆ ಅಂತ ಕೇಳಿದಾಗ ಅವಳು ಏನು ಹೇಳಿದ್ರು, ತಾಯಿ ನಾನು ಸತ್ತ ಕೂಡಲೇ ಬರ್ತಾರೆ. ನಾನು ಕೇಳಿದೆ, ಯಾಕೆ? ನನ್ನ ಮೈಯಲ್ಲಿ ಚಿನ್ನ ಉಂಟಲ್ಲ, ಅದನ್ನು ತಗೊಂಡೋಗ್ಲಿ. ಇಷ್ಟು ಇವತ್ತು ಮಕ್ಕಳು ಹೆತ್ತವರ ಬಗ್ಗೆ ಅನಾದರದಿಂದ ಇದ್ದಾರೆ, ಅಗೌರವದಿಂದ ಇದ್ದಾರೆ. ಅದನ್ನು ಬಿಟ್ಟು ನಮ್ಮ ಬಗ್ಗೆ ನಮ್ಮ ಮನೆಯನ್ನು ನೆನಪು ಮಾಡಿಕೊಂಡ್ರು ಕೂಡ ಬರೀ ತಂದೆ ತಾಯಿಯ ಜೀವನವು ಚೆನ್ನಾಗಿ ನಡಿಬೇಕು ಅಂತ ಆದರೆ, ವೃದ್ಧಾಶ್ರಮಕ್ಕೆ ನಾವು ಹೋಗದೇ ಇರಬೇಕು ಅಂತ ಆದರೆ, ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮನೆಯಲ್ಲಿ ಕಲಿಸುವಂಥ, ಧಾರ್ಮಿಕ ಚಿಂತನೆಯನ್ನು ಕೊಡುವಂಥ ಒಂದು ಕಾರ್ಯ ಕೂಡ ನಡಿಬೇಕು. ಅದಕ್ಕೆ ಬೆಳಿಗ್ಗೆ ದೇವರಿಗೆ ನಮಸ್ಕಾರ, ರಾಮಾಯಣ ಮಹಾಭಾರತ ಓದುವುದು, ಸಂಜೆ ಹೊತ್ತಿನಲ್ಲಿ ಒಂದು ಭಜನೆ ಮಾಡೋದು, ಅದರಿಂದ ಮೊದಲೊಂದು ತುಳಸಿಗೆ ಒಂದು ದೀಪ ಇಡೋದು, ಊಟ ಮಾಡಬೇಕಾದ್ರೆ ಒಂದು ಅನ್ನಕ್ಕೆ ಒಂದು ನಮಸ್ಕಾರ ಮಾಡೋದು. ಅನ್ನವೇ ನಮ್ಮನ್ನು ಉಳಿಸುವಂಥದ್ದು. ಅದಕ್ಕೋಸ್ಕರ ಅದು ರೈಸ್ ಅಲ್ಲ. ತುಂಬ ಜನ ರೈಸ್ ಕೆಲವರು ವೈಟ್ ರೈಸ್, ಕೆಲವರು ಬ್ಲ್ಯಾಕ್ ರೈಸು ಅಲ್ಲ ಮಾರ್ಯಾರೆ, ಅದು ರೈಸ್ ಅಲ್ಲ. ಅದು ನೀವು ಹೇಳಿ ರೈಸ್ಬೋದು, ಅದು ರೈಸ್ ಅಲ್ಲ. ಅದಕ್ಕೋಸ್ಕರ ಅದು ಅನ್ನ. ಅದಕ್ಕೋಸ್ಕರ ಅನ್ನ ಬ್ರಹ್ಮ ಅಂತ ನಾವು ಹೇಳ್ತಾ ಇರೋದು. ಅದಕ್ಕೋಸ್ಕರ ಅಂಥದ್ದನ್ನು ಗೌರವದಿಂದ ನೋಡುವಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಮನೆಯಲ್ಲಿ ಶುರು ಮಾಡಬೇಕು. ಅದಕ್ಕೆ ಈ ಭಜನೆ ಪ್ರೇರಣೆ ಕೊಟ್ಟಿತು, ಶಕ್ತಿ ನೀಡಿತು. ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಾ. ನಮ್ಮ ಮನಸ್ಸಿನಿಂದ ನಮ್ಮನ್ನು ತುಂಡು ಮಾಡುವಂಥ, ವಿಭಜನೆ ಮಾಡುವಂಥ ಎಲ್ಲ ಸಂಗತಿಗಳನ್ನು ದೂರ ಇಟ್ಟು ನಾವೆಲ್ಲರೂ ಒಂದು ಅಂತ ಹೇಳುವಂಥ, ಒಗ್ಗೂಡಿಸುವಂಥ, ಮನಸ್ಸನ್ನು ಒಟ್ಟು ಮಾಡುವಂಥ ಭಜನೆ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತು. ಈ ರೀತಿ ನಮ್ಮ ಅಖಂಡ ಭಜನಾ ಸಪ್ತಾಹದ ಪರಿಪೂರ್ಣದ ಉದ್ಘಾಟನದಲ್ಲಿ ಸಿಗಬತ್ತದೆ. ಕಾರ್ಯಕ್ಕೆ ನಮ್ಮ ಮಾತು ಸಂಘದವರವಾದ, ಕ್ಷೇತ್ರದವರವಾದ ಇಂಗ್ಲು ಸೋಲ್ಮೇನು ಸಂದವಂದುಲ್ಲ. ಅವೇ ರೀತಿ ಶ್ರೀ ರಾಜ ಬೆಲ್ಚಪಾಡರ್ ಅನ್ನ ದೈವದ ಪಾತ್ರೆಲ್ಲ ಬರ್ತದೆ. ಈ ಕಾರ್ಯಕ್ರಮ ಪೊರ್ಲು ಮಂದಿರ ಅರೆಗಿಲ್ಲ ಕೃತಜ್ಞತೆ ಸಲ್ಲಿಸುವುದಿಲ್ಲ. ನಿಶ್ಚಯವಂತ ಪ್ರಕಾರವಾದಿ, ಗ್ರಾಮ ರಾಜ್ಯದ ಶ್ರೇಯಸ್ಸಿಗೋಸ್ಕರವಾದಿ, ಲೋಕ ಕಲ್ಯಾಣಾರ್ಥವಾದಿ ಇನ್ನಿತರ ಪ್ರಾರಂಭ ಮಾಡಿಕೊಂಡು ಲಕ್ಷದೀಪದ ಪೂರ್ವಕಾಲದಲ್ಲಿ 7 ದಿನ ಪರ್ಯಂತರವಾದಿ ಭಜನಾ ಸಪ್ತಾಹ ನಮ್ಮ ಸಂಕಲ್ಪ ಮಾಡಿದ 2015ನೇ ಇಸವಿಯಲ್ಲಿ ತಂತುಳು ಮುಖಾಂತರವಾದಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮನಮಲ್ಲ ಪಂಡಿತರನ್ನಾಗ ಬದಲಿ ದೇವನ ಸಾನ್ನಿಧ್ಯ ವೃದ್ಧಿಗೋಸ್ಕರವಾದಿ ಹೋಮ ಹವನದಲ್ಲಿ ದೇವನ ಸಾನ್ನಿಧ್ಯ ವೃದ್ಧಿಗೆ ಪ್ರಯತ್ನ ಮಾಡಿದ್ದೇವೆ. ಇಂದ ದಿನ ನಮ್ಮ ಮೂಜಿ ಗ್ರಾಮದ ಪ್ರತಿ ಒಂಜಿ ತಲ್ಪಾಡಪ್ಪೆ ನಂಬುಣಂತ ಭಕ್ತರು ದೇವನ ಸಾನ್ನಿಧ್ಯ ವೃದ್ಧಿಗೋಸ್ಕರವಾದಿ ನಮ್ಮ ಈ ಮೊದಲ ಸತ್ಕರ್ಮದ ವ್ಯವಸ್ಥೆಗೆ ಸೇರಿದ ಶುಭಧರ್ಮದ ಮೊದಲ ಕೆಲಸ ಇಂಚಿನ ಕೆಲಸಗಳು ನಂತ ದೇವರನ್ನ ಅರ್ಪಣೆ ಬೆಳೆದು ತಂತ್ರನ ಉಪಸ್ಥಿತಿ ಮೂಜಿ ಗ್ರಾಮದ ಭಕ್ತಜನಕರು, ಭಜನಾ ಸಂಘದ ಸದಸ್ಯರನ್ನ ಹಾಕುವಂತ ಸೇರಿಕೊಂಡು ಈ ಕರ್ತವ್ಯ ಪ್ರವರ್ತನೆ ಮಾತನಾಡಿ ಇನ್ನಿದ್ದ ಪರ್ಯಂತರವಾದಿ
ಎಲ್ಲ ನಮಗೆ ಆಪಣಜಿದ್ದ ಇಂಚಿನಂಜಿ ಸತ್ಕರ್ಮಗಳನ್ನು ವಿಘ್ನೊಳಿತನ್ನು ನಂತ ದೇವರು ಪರಿಹಾರ ನಡೆದು ನಿರ್ವಿಘ್ನಾಪರವಾದ ಕರ್ತವ್ಯವನ್ನು ಪೂರೈಸುವ ದಯಪನಗ ದೇವರ ಮಂತ ವ್ಯವಸ್ಥೆ ನಮ್ಮ ಕೇಂದ್ರ ಒಬ್ಬರಿಗೆ ದೇವರೊಂದಿಗೆ ಅಂಡ ದೇವರ ಕೊರತೆ ಉಂಟಿಗೆ ನಮ್ಮಗ ದೇವರ ಹೂವಿಂಚ ನಮ್ಮಂಜಿದ್ದ ನಮ್ಮ ಪ್ರಾಮಾಣಿಕ ಭಕ್ತಿಗಳೊಂದಿಗೆ ಹೂವಿಂಚಿನ ಕೇಂದ್ರ ದೇವರ ಕೊರತೆ ಭಕ್ತಿಗೆ ನಮ್ಮಡತ್ತಿನ ಭಕ್ತಿನ ದೇವರೇ ಕೊರಡ ನಮ್ಮಡತ್ತಿನ ಹೆಂಚಿನ ಕೊರತೆ ಉಂಡ ಇವಂತ ತಲುಪಾಡದಪ್ಪೆ ನೀಗಿಸುವಂಥ ಮೂಲಕ ಭಕ್ತಿಲಿ ನಮ್ಮ ಕರ್ತವ್ಯ ಪ್ರವರ್ತವಂತ ದೇವರ ಮುಹೂರ್ತ ಸುಮುಹೂರ್ತವಾದ ನಿರ್ಧಾರವಾದ ಎಲ್ಲ ನಮಗೆ ಕೆಲಸ ನಮ್ಮ ಮುಖಾಂತರವಾದ ನಮ್ಮ ವಲಯವನ್ನು ದೇವರು ಪೂರ್ಣವಾದ ಎಲ್ಲ ಪ್ರಸನ್ನಕಾರರು ಗ್ರಾಮ ರಾಜ್ಯವು ಸುಭೀಕ್ಷದಲ್ಲಿ ಪ್ರಸಾದ ನನಗೆ ಹಿಡಿದುಕೊಳ್ಳಿ ಬಂದು ದೇವರ ಪ್ರಾರ್ಥನೆ ಮಂಗಲ ಕರ್ತವ್ಯ ಪ್ರವರ್ತನೆ ದುರ್ಗಾದೇವಿ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಕದ್ರುದ್ರಾಯ ಪ್ರಚೇತಸೇ ಮೇರುರಾಮಾತ್ಮಾಸೆ ವಜಯ ವೃಂದಾವನೆ ರುದ್ರಾ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಪರಿವಾರ ಧರ್ಮಯತಾಭ್ಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ತದೇವ ರಕ್ಷಣಂ ಸುಧಂ ತದೇವ ತಾರಾಂ ಚಂದ್ರಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪದೇ ದೇವತ್ರಾಮಿ ಸುಮುಹೂರ್ತಮಸ್ತು ಭವಂತೋ ಭವಂತು ಪ್ರಾರಂಭಕಾಲಾಃ ಸುಮುಹೂರ್ತಮಸ್ತು. ದುರ್ಗಾಪಣದೇವರ ಪಾದಾರಮ್ಯಕ್ಕೆ ಗೋವಿಂದಾನಿ ಗೋವಿಂದ. Yes,
ಮಂತ್ರಿ ಗೋಪಾಲ್ ಗುಪ್ತಾ, ವಹಾಬುಲ್ ಶೆಟ್ಟಿ ಪಲ್ಲಮಂಜರು, ರಾಜ್ಯ ಕಾರ್ಮಿಕ ದತ್ತಿ ಸದಸ್ಯರು, ಕಾಂಗ್ರೆಸ್ ಬಂಡಾರಿ ಎತ್ತಿನ ಬಾಳಿಕೆ, ಗೋಪಾಲ್ ಗುಪ್ತಾ, ಶಿವರಾಮ ಶೆಟ್ಟಿ ಶಾಂತಿ ಹೊತ್ತು, ಶಿವರಾಮ ಶೆಟ್ಟಿ ಶಾಂತಿ ಹೊತ್ತು, ಚಂದ್ರಶೇಖರ್ ಉಚ್ಚಿಲ್, ಚಂದ್ರಶೇಖರ್ ಉಚ್ಚಿಲ್, ಸೀತಾರಾಮ ಬಂಗೇರ ಪುಲ್ಯ, ಸೀತಾರಾಮ ಬಂಗೇರ ಪುಲ್ಯ, ಸಂಜೀವ ಶೆಟ್ಟಿ ಅಮರಮಗಳು, ಸಂಜೀವ ಶೆಟ್ಟಿ ಅಮರಮಗಳು, ರಮಾಕಾಂತ್, ರಮಾಕಾಂತ್, ಸಂಜೀವ ಶೆಟ್ಟಿ ಅಮರಮಗಳು, ರಾಮಯ್ಯ ಕಿಲ್ಲ, ರಾಮಯ್ಯ ಕಿಲ್ಲ, ವಿಶ್ವನಾಥ ಶೆಟ್ಟಿ ಕುಂಜತ್ತೂರು, ವಿಶ್ವನಾಥ ಶೆಟ್ಟಿ ಕುಂಜತ್ತೂರು, ರಾಮದಾಸ ಆಳ್ವ ತಮಿಳುನಾಡು, ವಿಶ್ವನಾಥ ಬೈಲೂರು ಪೂರ್ವ ಪುಣ್ಯ, ಡಾಕ್ಟರ್ ದಿವ್ಯಶಕ್ತಿ ದಂಪತಿಗಳು, ಡಾಕ್ಟರ್ ದಿವ್ಯಶಕ್ತಿ ದಂಪತಿಗಳು, ವಿಶ್ವನಾಥ ಬೈಲು ದಂಪತಿಗಳು ಪ್ರೀತಿಗಳು ಪುಣ್ಯ, ರಾಮಕೃಷ್ಣ ಭಂಡಾರ, ರಾಮಕೃಷ್ಣ ಭಂಡಾರ, ಶ್ರೀಮತಿ ಇಂದಿರಾ ಟೀಚರ್, ಶ್ರೀಮತಿ ಇಂದಿರಾ ಟೀಚರ್, ಶ್ರೀಮತಿ ಲೀಲಾವತಿ ಬರವಳಿ ಮತ್ತು ಮಕ್ಕಳು, ಲೀಲಾವತಿ ಬರವಳಿ ಮತ್ತು ಮಕ್ಕಳು ತಲಪಾಡಿ, ಕೇಶವ ಪೂಜಾರಿ ದಂಪತಿಗಳು, ವಿಜಯರಾಜೆ ಸಂದೇಶ್ ಮಾಡ್ತಾರೆ, ರಮೇಶ್ ರಾವ್ ಒಲವಿನಹಳ್ಳಿ, ರಮೇಶ್ ರಾವ್ ಒಲವಿನಹಳ್ಳಿ, ಎಷ್ಟು ಹೆಚ್ಚಿನ ಸಂಧ್ಯಾಕಾಲದ ಸಂಧ್ಯಾಕಾಲದ ದೀಪ ಪ್ರಚೋದನವನ್ನು ಮಾಡಿರುವ ಎಲ್ಲ ದೇವಸ್ಥಾನ
ಗಿರಿದಿರ್ತಿ ತಡಪಾಡಿದ ಸುರಮಿರ್ತಿ ಗೋಲಿ ಕಟ್ಟೆದೆರು ಮೂಡಾಯಿ ಮೋನೆ ಪಾಸಿ ಗೋಲಿ ಕಟ್ಟೆದೆರು ಮೂಡಾಯಿ ಮೋನೆ ಪಾಸಿ ಕುರುದರ ದುರ್ಗೆ ತಡಪಾಡಿದ ದುರ್ಗೆ ಕುರುದರ ದುರ್ಗೆ ತಡಪಾಡಿದ ದುರ್ಗೆ ಕುರುದರ ದುರ್ಗೆ ತಡಪಾಡಿದ ದುರ್ಗೆ ಕುರುದರ ದುರ್ಗೆ ತಡಪಾಡಿದ ದುರ್ಗೆ ಗರ್ಭದಾಡಿ ಬಿದಡಿ ಬಲಿ ಗರ್ಭದಾಡಿ ಬಿದಡಿ ಬಲಿ ನಿತ್ಯ ಬಲಿ ದುರ್ಗೆ ನಾಬಲಿ ಬಲಿ ದುರ್ಗೆ ನಾಬಲಿ ಶುಕ್ರವಾರ ಉತ್ಸವ ವಿಶೇಷ ಪೂಜೆ ಆದಿನ ಶುಕ್ರವಾರ ಉತ್ಸವ ವಿಶೇಷ ಪೂಜೆ ಆದಿನ ವರ್ಷ ವರ್ಷ ಜಾತ್ರೆ 5 ದಿನದ ಜಾತ್ರೆ ವರ್ಷ ವರ್ಷ ಜಾತ್ರೆ 5 ದಿನದ ಜಾತ್ರೆ ದೇವಿ ತಲಪಾಡಿದ ತುಳಮೆ ಆಡಿದ ತುಳಮೆ ಗೋಲಿ ಕಟ್ಟೆದೆರು ನಾಯಿ ಮೋಣ ಪಾತು ಕುಂದುದರ ದುರ್ಗೆ ತಲಪಾಡಿದ ದುರ್ಗೆ ಕುಂದುದರ ದುರ್ಗೆ ತಲಪಾಡಿದ ದುರ್ಗೆ ಕುಂದುದರ ದುರ್ಗೆ ತಲಪಾಡಿದ ದುರ್ಗೆ ಕುಂದುದರ ದುರ್ಗೆ
ನಾವು